ಸ್ನೇಹಿತರೆ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವ ಕಾರಣ ನಾನು ಬಹಳ ಗಂಭೀರವಾದ ವಿಚಾರಗಳ ಕಡೆಗೆ ಹೋಗದೆ ಕವನ ಎನ್ನುವುದರ ಬಹಳ ಮೇಲ್ಸ್ತರವನ್ನು ಕೂಡ ಒಂದು ಸ್ಪರ್ಶ ಮಾಡಿ ನೋಡುವಂತಹ ಒಂದು ಪುಳಕವನ್ನು ಅನುಭವಿಸ್ತೇನೆ. ದಿನಕರ ಸರ್ ಹೇಳಿದರು, ಕಾವ್ಯ ಎಂಬುದು ಹಾಡುಗಾರನಿಗೆ ಕಟ್ಟಬಾರದು ಅಂತ. ಅದು ಲಯಬದ್ಧವಾಗಿ, ಗೇಯಬದ್ಧವಾಗಿ, ಶ್ರುತಿಬದ್ಧವಾಗಿ ಇರಬೇಕು. ಹೀಗೆ ಇರಬೇಕಿದ್ರೆ ಅದರ ಒಳಗೆ ಒಂದಷ್ಟು ಆಲಂಕಾರಿಕವಾಗಿರುವಂಥ ವಿಚಾರಗಳೆಲ್ಲ ಸೇರಬೇಕು. ಅವರು ಹೇಳಿದಂತಹ, ಈಗಾಗಲೇ ಹೇಳಿ ಮುಗಿಸಿರುವಂತಹ ಪ್ರಾಸ ಛಂದಸ್ಸಲ್ಲದೆ ಬೇರೆ ಬೇರೆ ಅದಕ್ಕೊಂದು ಗೇಯತೆ ಎನ್ನುವುದು ಬೇಕು, ಅದಕ್ಕೊಂದು ಲಯ ಎನ್ನುವುದು ಬೇಕು, ಅದರಲ್ಲಿ ಕೆಲವು ಅಲಂಕಾರಗಳು, ಉಪಮೆ ರೂಪಕಾದಿ ಅಲಂಕಾರಗಳು ಬೇಕು. ಹೀಗೆ ಒಂದಷ್ಟು ವಿಚಾರಗಳನ್ನೆಲ್ಲ ಸೇರಿಸಿಕೊಂಡಾಗ ಮಾತ್ರ ಅದು ಸೌಂದರ್ಯಪೂರ್ಣ ಆಗ್ತದೆ. ಇಲ್ಲದಿದ್ದರೆ ನಾವು ಭಾಳ ಸುಲಭದಲ್ಲಿ ಹೇಳುವಂತಹ ಶುಷ್ಕ, ತೀರ ಡ್ರೈ ಆಗಿರುವಂತಹ, ರಸಹೀನವಾಗಿರುವಂಥ ಕವನಗಳಾಗ್ತದೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕವಿತೆಯನ್ನು ರಚಿಸುವುದು ನಾನು ನನ್ನ ಮನೆಯ ಟ್ಯಾರಿಸಿನ ಮೇಲೆ ಕೂತು, ನನ್ನ ಬೆಡ್ರೂಮಿನಲ್ಲೂ ಕೂತು, ನಮ್ಮ ಚಾವಡಿಯಲ್ಲಿ ಕೂತು, ನಾನು ಎಲ್ಲೆಲ್ಲೋ ಕೂತು ಕವನ ಬರೆಯುತ್ತೇನೆ ಸರ್, ನನಗೆ ದಿನಕ್ಕೆ 10 ಕವನ ಬರೆಯಲಿಕ್ಕೂ ಸಾಧ್ಯ ಅಂತ ಅನೇಕರು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದರೆ ಗಂಭೀರವಾದ ಮತ್ತು ಆಗ ಹೇಳಿದಂತಹ ಒಂದು ಸೈದ್ಧಾಂತಿಕವಾಗಿರುವ ಕವನ ರಚನೆ ಅಷ್ಟು ಸರಳ ಅಲ್ಲ, ಅಷ್ಟು ಸುಲಭ ಅಲ್ಲ, ಮತ್ತು ಅಷ್ಟು ಶೀಘ್ರಪ್ರದವೂ ಅಲ್ಲ ಸರ್, ಅಷ್ಟು ಶೀಘ್ರಪ್ರದವಲ್ಲ. ಅದು ಒಂದು ಸಿದ್ಧಿ. ಆ ಸಿದ್ಧಿ ಆಗಬೇಕಿದ್ರೆ ತಪಸ್ಸು ಎನ್ನುವುದು ಬೇಕು. ಇದನ್ನು ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಕಾವ್ಯವನ್ನು ತಪೋಸದೃಶವಾಗಿ ಮಾಡಿದಾಗ ಮಾತ್ರ ಕವನ ಎನ್ನುವ ಸಿದ್ಧಿ ಸಿಗ್ತದೆ. ಎಲ್ಲಾದರೂ ತಪಸ್ಸನ್ನು 1-2-3 ಗಳಿಗೆಯಲ್ಲಿ ಮಾಡೋದು ನೀವು ನೋಡಿದ್ದೀರಾ? ಇಲ್ಲ, ಸುದೀರ್ಘವಾಗಿರಬೇಕು. ಹಾಗಾಗಿ ಒಂದು ರಚನೆಗೂ ಮತ್ತು ರಚನೆಯ ನಂತರವೂ ಕವನ ಎನ್ನುವುದಕ್ಕೆ ಒಂದು ಚಿಕಿತ್ಸಕ ಶಕ್ತಿ ಬೇಕು ಎಂಬುದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಹಾಗೆ ನೋಡಿದರೆ ಈಗ ಕವನ ಬರೆಯುವ ಬಹುತೇಕರ ಕವನಗಳನ್ನು, ಈಗ ನನಗೆ ಅನೇಕರ ಕವನಗಳನ್ನು ತಿದ್ದುವುದಕ್ಕೆ ಸಹೃದಯರು ಕಳಿಸ್ತಾರೆ ಭಾಳ ಪ್ರೀತಿಯಿಂದ. ಅನೇಕರ ಕವನಗಳು ಇನ್ನೂ ಪಕ್ವಗೊಳ್ಳುವಂತಹ ಅಗತ್ಯ ಇದೆ. ಕಾರಣ ಏನಂತ ಹೇಳಿದರೆ, ಅವರಿಗೆ ಆ ಕವನ ರಚನೆಗೆ ಅಗತ್ಯವಾಗಿ ಬೇಕಿರುವಂತಹ ಕಾವ್ಯಶಾಸ್ತ್ರದ ಪರಿಚಯ ಇಲ್ಲ. ನೋಡಿ, ಒಂದು ಯಕ್ಷಗಾನ ಮಾಡುವುದಕ್ಕೆ, ಈಗ ಯಕ್ಷಗಾನ ಕಲಾವಿದರಲ್ಲಿ ಇದ್ದಾರೆ ಇಲ್ಲಿ, ಯಕ್ಷಗಾನ ಮಾಡುವುದಕ್ಕೆ ಸರ್ ನಾನು ಸ್ಕೂಲ್ ಡೇಯಲ್ಲಿ, ಕಾಲೇಜ್ ಡೇಯಲ್ಲಿ ನಾನು ಬೇಕಾದಷ್ಟು ಸಲ ಯಕ್ಷಗಾನ ವೇಷ ಹಾಕಿ ಕುಣಿದವ ಎಂಬುದೊಂದೇ ಮಾನದಂಡ ಅಲ್ಲ. ಅದು ನಿನಗೆ ಧೈರ್ಯ ಇದೆ, ಸಭಾಕಂಪನ ಇಲ್ಲದೆ ಆ ಪಾತ್ರವನ್ನು ನಿಭಾಯಿಸುವಂತಹ ಶಕ್ತಿ ಇದೆ ಎಂಬುದನ್ನು ಮಾತ್ರ ತೋರ್ಪಡಿಸ್ತದೆ ಹೊರತು 10-20 ರಾಷ್ಟ್ರೀಯ ವೇದಿಕೆಯಲ್ಲಿ ಯಕ್ಷಗಾನದ ವೇಷವನ್ನು ಹಾಕಿ ಕುಣಿದರೂ ಕೂಡ ಯಕ್ಷಗಾನವನ್ನು ಶಾಸ್ತ್ರಬದ್ಧವಾಗಿ ಅದರ ಆಂಗಿಕವಾಗಿರುವಂಥದ್ದು, ಆಹಾರ್ಯವಾಗಿರುವಂಥದ್ದು, ವಾಚಿಕವಾಗಿರುವಂಥದ್ದು, ಅದರ ಲಯಗತಿಗಳು ಅಥವಾ ಹೆಜ್ಜೆಗಾರಿಕೆಯೋ, ತಾಳಬದ್ಧ ರೇಖಾಬದ್ಧವಾಗಿರುವಂಥ ಕುಣಿತಗಳು, ಇವುಗಳ ನೇರ ಪರಿಚಯ ಅಥವಾ ಅಧ್ಯಯನಶೀಲತೆ ಇಲ್ಲದೆ ಅವನು ಎಷ್ಟು ಮಾಡಿದರೂ ಅದಷ್ಟಕ್ಕಷ್ಟೇ. ಅದಕ್ಕೊಂದು ಮಿತಿ ಇದೆ. ಅದು ಹೇಗಿರ್ತದೆ ಅಂತ ಹೇಳಿದರೆ, ಒಂದು ರಿಯಾಲಿಟಿ ಶೋಗೋಸ್ಕರ ಒಂದು ಸಂಗೀತ ಮಾಸ್ಟರ್ ಹತ್ರ ಹೋಗಿ ಒಂದು ಗೀತೆಯನ್ನು ಬಾಯ್ಹಾಟ ಮಾಡಿದ ಹಾಗೆ. ಅದರ ಮಿತಿ ಅಷ್ಟೇ, ಅದರ ಒಳಗೆ ಮಾತ್ರ ಇರ್ತದೆ, ಅಷ್ಟನ್ನು ಮಾತ್ರ ಕಲ್ತಿರೋ. ಅದರ ಆಚೆ ಈಚೆ ಸರ್ ಹೇಳಿಕೊಡ್ತಾರೆ, ನೋಡಪ್ಪ ಅಲ್ಲಿ ಎದೆ ತುಂಬಿ ಹಾಡುವೆನಿಗೆ ಹೋದಾಗ SP ಬಾಲಸುಬ್ರಹ್ಮಣ್ಯಂ ಒಂದು ವೇಳೆ ಕೇಳಿದರೆ ಅದು ಯಾವ ರಾಗ ಅಂತ ಹೇಳಿದರೆ ಇದನ್ನು ಹೇಳಬೇಕು, ಅದು ಯಾವ ತಾಳದಲ್ಲಿ ಉಂಟು ಅಂತ ಹೇಳಿದರೆ ಇದನ್ನು ಹೇಳಬೇಕು. ಅಷ್ಟನ್ನು ಮಾತ್ರ ಅವನು ಕಂಠಪಾಠ ಮಾಡಿರ್ತಾನೆ. ನೋಡು, ನೀನು ಈಗ ಹಾಡಿದ ಗೀತೆ ಅದೇ ರಾಗದಲ್ಲಿ ಇನ್ನೊಂದು ಗೀತೆಯನ್ನು ಹಾಡು ಅಂತ ಹೇಳಿದರೆ ಅವನಿಗೆ ಗೊತ್ತಿಲ್ಲ. ಅಂದರೆ ಅದರ ಪೂರ್ವಾಪರಗಳು, ಅದರ ಆಚೆ ಈಚೆ ಸುತ್ತಮುತ್ತವನ್ನು ತಿಳಿದುಕೊಳ್ಳದಂತಹ ಶಾಸ್ತ್ರೀಯವಾಗಿರುವ ಅಧ್ಯಯನದ ಕೊರತೆ ಅದು. ಹಾಗಾಗಿ ಕಾವ್ಯ ರಚನೆ, ಕವನ ಎಂಬುದು ನಾನು ಬಹಳ ಸುಲಭದಲ್ಲಿ ಅನೇಕ ವೇದಿಕೆಯಲ್ಲಿ ಹೇಳಿದ್ದಿದೆ. ಇವತ್ತು ಹೇಗಾಗಿದೆ ಅಂತ ಹೇಳಿದರೆ, ಕವನ ನಾನು ಬಹಳ ಗಂಭೀರವಾಗಿ ಇದನ್ನು ಹೇಳ್ತೇನೆ. ಅನೇಕರು ಅದನ್ನು ಕ್ಷುಲ್ಲಕವಾಗಿ ತೆಕೊಂಡ ಕಾರಣ ನಾನು ಈ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ. ಇವತ್ತು ಕವನ ಅಂತ ಹೇಳಿದರೆ ಉದ್ದಕ್ಕೆ ಬರೆಯುವುದು, ಗದ್ಯ ಅಂತ ಹೇಳಿದರೆ ಅಡ್ಡಕ್ಕೆ ಬರೆಯುವುದು ಅಂತ ಆಗಿದೆ. ಉದ್ದಕ್ಕೆ ಬರ್ಕೊಂಡು ಹೋದರೆ, ಗೆರೆ ತುಂಬಿಸಿ ಪುಟ ತುಂಬಿಸಿದರೆ ಅದು ಗದ್ಯ. ಪಾಠ, ನಾವು ಈಗ ಸರಳವಾಗಿ ಹೇಳೋದು ಪಾಠ ಆಗಿದೆ. ಪಾಠ ಬಿಟ್ಟು ನಮಗೆ 2ನೇ ಭಾಗ ಬರೋದು ಪದ್ಯ. ಅದು ಉದ್ದಕ್ಕೆ ಎಷ್ಟೋ ಸಲ ಹೇಗಿರ್ತದೆ ಅಂತ ಹೇಳಿದರೆ, ಆ ಅಡ್ಡಕ್ಕೆ ಬರೆದದೇನಿದೆ ಅದನ್ನೇ ಉದ್ದಕ್ಕೆ ಬರೆದರೆ ಪದ್ಯ ಆಗ್ತದೆ. ಅದರಲ್ಲಿ ಪದ್ಯಕ್ಕೂ ಲಯಕ್ಕೂ ಇರುವಂಥ ಸ್ವರೂಪ ಕೂಡ ಅವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇದು ದಿನಕರ ಸರೋ ಅಥವಾ ನಾನು ಈಗ ಹೇಳಿದ ಮಾತ್ರಕ್ಕೆ ಒಮ್ಮಿಂದೊಮ್ಮೆಗೆ ವಿದ್ಯಾರತ್ನ ಶಾಲೆಯಿಂದ ಹೊರಗಡೆ ಹೋದ ತಕ್ಷಣ ನೀವು ಕವಿಗಳಾಗಿ ಮಾರ್ಪಾಟಾಗುವುದಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಅದೊಂದು ಸಿದ್ಧಿ, ಬಹುದಿನಗಳ ಅಧ್ಯಯನಶೀಲತೆ ಇದಕ್ಕೆ ಬೇಕು.
ಮತ್ತು ಕಾವ್ಯಶಾಸ್ತ್ರಗಳ ಗಂಭೀರವಾದ ಅಧ್ಯಯನ ಖಂಡಿತವಾಗಿಯೂ ಬೇಕು. ಇಲ್ಲದಿದ್ದರೆ ನಾನು ಹಾಗೆ ಹೇಳಿಕೊಟ್ಟ ಹಾಗೆ ರಿಯಾಲಿಟಿ ಶೋಗೆ ಸಿದ್ಧವಾಗುವಂತಹ ಪ್ರತಿಭೆಗಳಾಗ್ತೀರಿ ನೀವು. ಬದಲಾಗಿ ಬಾಳಿಕೆ ಬೆಳವಣಿಗೆ ಇರಬೇಕಿದ್ರೆ ನಿಮಗೆ ಶಾಸ್ತ್ರಬದ್ಧವಾಗಿರುವಂಥ ಪರಿಚಯ ತೀರಾ ಅವಶ್ಯ ಮತ್ತು ಅನಿವಾರ್ಯ. ಆ ಕಾರಣಕ್ಕೆ ನಾನು ಕೆಲವು ಅಂಶಗಳನ್ನು ಒಂದು ಪ್ರವೇಶಿಕೆಯಾಗಿ ಮಾತ್ರ ಇಲ್ಲಿ ಹೇಳ್ತೇನೆ. ನನ್ನ ಸರ್ ನೀವು ಹೇಳಿದ್ದನ್ನೆಲ್ಲ ನಾನು ಪಾಲಿಸಿದ್ದೇನೆ, ನನ್ನದೊಂದು ಸರಿ ಕವನ ಆಗಲಿಲ್ಲ ಅಂತ ಟೀಚರ್ ಹೇಳಿದರು ಅಂತ ಕೇಳಬಾರ್ದು. ಪ್ರವೇಶಿಕೆ ಮಾತ್ರ, ಅದರ ಒಳಗೆ ನೀವು ಹೋಗಬೇಕು. ಬಾಗಿಲು ಮಾತ್ರ ನಾನು ತೆರೀತೇನೆ, ಹೋಗಿಯಪ್ಪ ಒಳಗೆ ಕಾವ್ಯಲೋಕದ ಪ್ರವೇಶ ಪಡೆಯಿರಿ ಅಂತ. ಅದರಲ್ಲಿ ನಡೆದು ಪ್ರಯಾಣ ವಿಹಾರ ಮಾಡಬೇಕಾಗಿರೋ ನೀವು, ಅದು ನಿಮ್ಮ ಸಾಮರ್ಥ್ಯ ಪ್ರತಿಭೆಗೆ ಬಿಟ್ಟದ್ದು. ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ, ಇವತ್ತು ನಾವು ಬರೆಯುವ ಕವನ ಇಂದು ನಿನ್ನೆಯ ಸೃಷ್ಟಿಯಲ್ಲ, ನನ್ನ ಮೂಲಕ ಜಗತ್ತಿಗೆ ತೆರೆದುಕೊಂಡ ಹೊಸ ಸಾಧ್ಯತೆಯೂ ಅಲ್ಲ. ಅದರ ಹಿಂದೆ ಶತಶತಮಾನಗಳ ಕೃಷಿ ನಡೆದಿದೆ. ಸಂಸ್ಕೃತದಲ್ಲಿ ಕಾಳಿದಾಸ ಭಾಸಾದಿಗಳಿಂದ ತೊಡಗಿ ಕನ್ನಡದ ಅನೇಕ ಕಾವ್ಯಮೀಮಾಂಸಕರು, ಛಾಂದಸರು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಆ ಕಾಲದಲ್ಲಿ ಹೇಳಿಕೊಂಡಂತಹ ಕಾವ್ಯದ ಬಗ್ಗೆ ಅಥವಾ ಕಥೆಗಳ ಬಗ್ಗೆ ಇರುವಂತಹ ಸ್ವರೂಪಗಳೆಲ್ಲ ಇವತ್ತು ಮಾನದಂಡಗಳೇ. ಅದಕ್ಕೊಂದು ಸೂತ್ರ ಇದೆ, ಅದಕ್ಕೊಂದು ನಿಯಮಗಳಿವೆ. ಅವುಗಳ ಒಳಗೆ ಬರೆದಾಗ ಮಾತ್ರ ಅದು ಪರಿಗಣನೆಗೆ ಒಳಗಾಗ್ತದೆ. ಹಾಗಾಗಿ ನಾನು ಹೇಳುವ ಕೆಲವು ಅಂಶಗಳನ್ನು ದಯವಿಟ್ಟು, ಆಗ ಸರ್ ಕೂಡ ವಿನಂತಿಸಿಕೊಂಡಿದ್ದರು, ನಾನಾದರೂ ಅಗತ್ಯವಾಗಿ ವಿನಂತಿಸಿಕೊಳ್ತೇನೆ. ನಿಮ್ಮ ಕೈಯಲ್ಲಿ ಹೇಗೂ ಒಂದು ಪೆನ್ನು ಮತ್ತು ಒಂದು ಪುಸ್ತಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಂಘಟಕರು. ಹಾಗಾಗಿ ಅದರ ಸೈಡ್ ಪಾಯಿಂಟ್ಗಳನ್ನಾದರೂ, ಸೈಡ್ ಹೆಡ್ಡಿಂಗ್ಗಳನ್ನಾದರೂ ನೀವು ಅಗತ್ಯವಾಗಿ ಬರೆದು ತಗೊಳ್ಬೇಕು. ಏಕೆಂದರೆ ಬೆಳಗಿನಿಂದ ಈ ದಿನ ಒಂದು ಸಂಜೆಯ ತನಕ ಇಲ್ಲಿದ್ದು ಏನಪ್ಪ ಲಾಭ ಅಂತ ಮನೆಯಲ್ಲಿ ಒಮ್ಮೆ ಪುನರಾವಲೋಕನ, ಸಿಂಹಾವಲೋಕನವನ್ನು ನೀವು ಮಾಡುವುದಾದರೆ ನಿಮಗೆ ಆ ಪಾಯಿಂಟ್ಸ್ಗಳಾದರೂ ಲಾಭ ಅಂತ ಕಾಣಬೇಕಾಗ್ತದೆ. ಅದಕ್ಕೋಸ್ಕರ ಒಂದನೆಯದ್ದು, ಒಂದು ಕವನ ರಚನೆ ಮಾಡಬೇಕಿದ್ರೆ ಅಗತ್ಯವಾಗಿ ಬೇಕಿರುವುದು ಏನು ಅಂತ ಕೇಳಿದರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಅಧ್ಯಯನಶೀಲತೆ. ಬರೀರಿ, ಅಧ್ಯಯನಶೀಲತೆ, ಪ್ರಿಪರೇಷನ್ ಅಥವಾ ಅದರ ಪ್ರೀ ಸ್ಟಡಿ, ಪ್ರಾರಂಭಿಕ ಅಧ್ಯಯನಶೀಲತೆ. ಇದನ್ನು ಬಹಳ ಸ್ಪಷ್ಟವಾಗಿ ಕಾವ್ಯಮೀಮಾಂಸಕಾರರು ಹೇಗೆ ಕರೆದಿದ್ದಾರೆ ಅಂತ ಹೇಳಿದರೆ ವ್ಯುತ್ಪತ್ತಿ ಅಂತ ಕರೆದಿದ್ದಾರೆ. ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ ಅಂತ. ಇದು ಒಬ್ಬನ ಒಳಗಿರುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು, ಪಕ್ವಗೊಳಿಸುವಂಥದ್ದು. ನೋಡಿ, ಒಂದು ಒಳ್ಳೆಯ ಉದಾಹರಣೆ ನಾನು ಕೊಡಬಲ್ಲೆ. ಈಗ ಇಲ್ಲಿ ಸರ್ ಇಲ್ಲಿ ಟ್ಯಾಪ್ ತಿರುಗಿಸ್ತಾರೆ, ಅಲ್ಲಿ ಕೈ ತೊಳೆಯೋ ಟ್ಯಾಪ್. ತಿರುಗಿಸಿದಷ್ಟು ನೀರೇ ಬರುವುದಿಲ್ಲ, ಎಷ್ಟು ತಿರುಗಿಸಿದ್ರೂ ನೀರು ಬರುವುದಿಲ್ಲ. ಬೇರೆ ಬೇರೆ ಸಾಧ್ಯತೆ, ಏನಾಗಿದೆಪ್ಪ ಟ್ಯಾಪ್ ಹಾಳಾಗಿದೆ ಅಂತ ಹೇಳುವಾಗ ತಕ್ಷಣ ಅವರ ತಲೆಗೆ ಹೋಗುವಂಥ ಮೊದಲ ಆಲೋಚನೆ ಮೇಲೆ ಇರುವ, ಈ ಕಟ್ಟಡದ ಮೇಲಿರುವ ಟ್ಯಾಂಕಲ್ಲಿ ನೀರಿದೆಯೋ ಎಂಬುದು. ಮೊದಲು ಅದನ್ನು ನೋಡ್ತಾರೆ. ಆ ನಂತರ ಅಲ್ಲಿ ನೀರಿದೆ ಎಂದ ಮಾತ್ರಕ್ಕೆ ಮತ್ತೇನು, ಏಕೇನು ತಾಂತ್ರಿಕವಾದ ಸಮಸ್ಯೆಗಳಾಗಿದೆಯೋ, ಪೈಪಿನಲ್ಲಿ ಏನಾದರೂ ಸಮಸ್ಯೆ ಆಗಿದೆಯೋ, ಏನೋ ಕಸ ಸಿಲುಕಿಕೊಂಡಿದ್ದು, ಇಂಥದ್ದೆಲ್ಲ ಆಲೋಚನೆ. ಪ್ರಾಥಮಿಕವಾಗಿ ತಿಳಿದುಕೊಳ್ಳುವುದು ಮತ್ತು ನೀರು ಬರಬೇಕಿದ್ರೆ ಅಗತ್ಯವಾಗಿ ಬೇಕಿರುವಂತಹ ಶೇಖರಣೆ, ಸಂಗ್ರಹ, ಅದು ಮೇಲಿನ ಟ್ಯಾಂಕಲ್ಲಿ. ಇದು ಟ್ಯಾಂಕ್, ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದು ಟ್ಯಾಂಕ್, ಇದು ಪೈಪ್. ಓಕೆ, ನಾನು ಕೊಡುವಂಥ ಈ ಲೌಕಿಕ ಉದಾಹರಣೆಯಿಂದ ನಿಮಗೆ ಅರ್ಥ ಆಗ್ತದೆ ಅಂತ ಅಂದುಕೊಳ್ತೇನೆ. ಇದು ಪೈಪು. ವೇದಿಕೆಯಲ್ಲಿ ನಾನು ಚಂದ ಮಾತಾಡಬೇಕು ಸರ್, ಬೇರೆಯವರ ಭಾಷಣ ಕೇಳಲಿಕ್ಕೆ ನಾನು ಸಿದ್ಧ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ನೀವು ಇನ್ನೊಬ್ಬರ ಉಪನ್ಯಾಸಗಳನ್ನು, ಇನ್ನೊಬ್ಬರ ಭಾಷಣಗಳನ್ನು, ನಿರೂಪಣೆಯನ್ನು ಕೇಳಿದಾಗ ಮಾತ್ರ ನೀವು ಪಕ್ವವಾಗಿ, ಅಥವಾ ನಿಮ್ಮ ಹಿಂದೆ ಒಂದಷ್ಟು ಓದಿದ್ರೆ ಮಾತ್ರ ನೀವು ಪಕ್ವವಾಗಿ ಮಾತಾಡಲಿಕ್ಕೆ ಸಾಧ್ಯ. ಹಾಗೆ ನೀವು ಅಧ್ಯಯನಶೀಲರಾಗಬೇಕು. ನಿಮ್ಮ ತಲೆ ಎಂಬ ಟ್ಯಾಂಕಿನೊಳಗೆ ವ್ಯುತ್ಪತ್ತಿಯ ಜ್ಞಾನ ಇದ್ದರೆ ಮಾತ್ರ, ಪರಿಜ್ಞಾನ ಇದ್ದರೆ ಮಾತ್ರ, ಕಲ್ಪನಾ ಶಕ್ತಿ ಇದ್ದರೆ ಮಾತ್ರ ನಿಮಗೆ ಈ ಪೈಪಿನಲ್ಲಿ ಎಷ್ಟು ನೀರನ್ನು ತೆಗಿಬಹುದು. ಇಲ್ಲೇ ಇಲ್ಲದೆ ಇಲ್ಲಿ ಬಯಸುವುದು ಯಾವ ಹೇಳಿ? ಮತ್ತು ಸರನ್ನು ದೂರಿ ಪ್ರಯೋಜನ ಉಂಟು ಟ್ಯಾಪಲ್ಲಿ ನೀರು ಬರದಿದ್ದಾಗ? ಹೌದಲ್ವೇ? ಒಪ್ಪಿಕೊಳ್ತೀರಲ್ಲ? ಹಾಗಾಗಿ ನಿಮಗೆ ಸರ್ ಹೇಳಿದಂತಹ ಛಂದಸ್ಸು, ಪ್ರಾಸ, ನಿಮಗೆ ಕಲ್ಪನೆಗಳು, ಅದನ್ನು ಮರವನ್ನು ಕಂಬಗಳಿಗೆ ಹೋಲಿಸುವುದು, ಮರವನ್ನು ಕಾಲಿಗೆ ಹೋಲಿಸುವುದು, ಇಂತಹ ಕಲ್ಪನಾ ಶಕ್ತಿ ಇದೆಲ್ಲ ಪಕ್ವಗೊಳ್ಳುವುದು ಸೇರುವುದು ಎಲ್ಲಿಂದ ಅಂತ ಕೇಳಿದರೆ ನಿಮ್ಮ ತಲೆಯಲ್ಲಿ ಸಂಗ್ರಹಿಸಿಟ್ಟಂತಹ ಪೂರ್ವಜ್ಞಾನದಿಂದ. ನಾವು ಇವತ್ತು ಜಗತ್ತಿನಲ್ಲಿ ಇನ್ನೊಬ್ಬನಿಲ್ಲ ಎನ್ನುವ ಹೆಗ್ಗಳಿಕೆಯಲ್ಲಿ ಪರಿಗಣಿಸಿದಂತಹ ಪಂಪಾದಿ ಕವಿಗಳು ಕೂಡ, ಕನ್ನಡದ ಅಗ್ರಕವಿ, ಶ್ರೇಷ್ಠ ಕವಿ ಎಂದೆನಿಸಿರುವಂತಹ, ಕನ್ನಡಕ್ಕೊಬ್ಬನೇ ಪಂಪ ಅಂತ ಎನಿಸಿರುವಂತಹ ಪಂಪನು ಕೂಡ
ತನ್ನ ಕಾವ್ಯ ಆರಂಭದಲ್ಲಿ ಪೂರ್ವ ಕವಿಗಳ ಸ್ಮೃತಿ ಮಾಡಿದ್ದಾನೆ. ಈ ಹಿಂದೆ ಯಾರೆಲ್ಲ ಬಂದು ಹೋಗಿದ್ದಾರೋ ಅವರೆಲ್ಲರನ್ನು ನೆನೆಸಿಕೊಂಡಿದ್ದಾರೆ. ಅಂದರೆ ಅವರದ ಎಲ್ಲರನ್ನು ಸುಮ್ಮನೆ ನೆನೆಸಿಕೊಂಡಿದ್ದಾರೆ, ಅವರದ್ದು ಎಲ್ಲದನ್ನು ಓದಿದ್ದಾನೆ ಅಂತ ಅರ್ಥ. ಎಷ್ಟು ಜ್ಞಾನ ಇತ್ತು, ಎಂತಹ ಅಧಿಕೃತವಾಗಿರುವಂತಹ ಜ್ಞಾನ ಇತ್ತು. ಹಾಗಾಗಿ ಎಲ್ಲ ಕವಿಗಳು ಇವತ್ತು ನಮಗೆ ಮಾದರಿ ಆದರ್ಶಗಳೆನಿಸಿಕೊಂಡ ಕವಿಗಳು ಕೂಡ ಅವರ ಹಿಂದೆ ಬಂದಂಥ ಎಲ್ಲ ಸಾಹಿತ್ಯದ ಅಧ್ಯಯನ ಮಾಡಿರುವರು. ಹಾಗಾಗಿ ನೀವು ಒಳ್ಳೆಯ ಕವನವನ್ನು ಬರೆಯಬೇಕಿದ್ರೆ, ಭಾಳ ಸರಳವಾಗಿ ಇಷ್ಟು ಮಾತಿನ ಸ್ವಾರಸ್ಯವನ್ನು ಹೇಳಬೇಕಿದ್ರೆ, ನೀವು ಒಳ್ಳೆಯ ಕವನವನ್ನು ಬರೆಯಬೇಕಿದ್ರೆ ನೀವು ಒಳ್ಳೆಯ ಕವನಗಳನ್ನು ಓದಬೇಕು ಅಷ್ಟೇ. ಒಳ್ಳೆಯ ಕವನಗಳನ್ನು ಓದಬೇಕು. ಅದು ಹೇಗೆ ಓದುವುದು ಅದು ಮತ್ತೆ ಮಾತು, ಅದು ಸರಿಗೆ ಸಂಬಂಧಪಟ್ಟ ಮಾತು. ಆ ಲಯಬದ್ಧವಾಗಿ ಓದಬೇಕು, ಒಳ್ಳೆಯ ಕವನಗಳನ್ನು ಓದಬೇಕು. ನೀವು ಆ ಶ್ರೀರಾಮಾಯಣಂ ದರ್ಶನಂ ಭಾರತ ಸಿಂಧು ರಶ್ಮಿಯನ್ನು ಹಿಡ್ಕೊಂಡು ಕೂತ್ಕೊಳ್ಬೇಕಂತ ನಾನು ಹೇಳೋದಿಲ್ಲ. ಈಗ ಎಷ್ಟು ಸುಲಲಿತವಾಗಿ ಬರೆಯಬಲ್ಲಂತಹ ಕವಿಗಳಿದ್ದಾರೆ, ಯುವ ಕವಿಗಳಿದ್ದಾರೆ. ಪತ್ರಿಕೆಯಲ್ಲಿ ಕವನಗಳು ಬರ್ತದೆ, ಅದನ್ನು ಹಿಡ್ಕೊಂಡು ಬಹಳ ಸುಂದರವಾಗಿ ಅದರ ಕಲ್ಪನೆಗಳನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು. ನೀವು ಅವರ ಒಳಗಿನ ಅಂತರ್ಗುರುತುಗಳನ್ನು, ಅಂತರ್ಶಕ್ತಿಗಳನ್ನು, ಅವರ ಒಳನೋಟಗಳನ್ನು ಗುರುತಿಸಲಿಕ್ಕೆ ನಿಮಗೆ ಸಾಧ್ಯ ಆದರೆ ನಿಮಗದನ್ನು ನಿಮ್ಮ ಕವನದಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಒಬ್ಬನ ಒಳಗಿನ ಒಳ್ಳೆಯ ಗುಣವನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಇದ್ರಲ್ಲ ನಾವು ಆ ಒಳ್ಳೆಯ ಗುಣಗಳನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳುವುದು. ಹಾಗೆ ಕೆಟ್ಟದನ್ನು ಗುರುತಿಸುವುದು ಸಾಧ್ಯ ಆಗ್ತದೆ. ಯಾವುದು ಬೇಕು ಯಾವುದು ಬೇಡ. ಆ ಕಾರಣಕ್ಕೋಸ್ಕರ ಅಧ್ಯಯನಶೀಲತೆ ಬಹಳ ಮುಖ್ಯ. ಒಂದನೇ ಪಾಯಿಂಟ್ ನಿಮಗೆ ಸ್ಪಷ್ಟ ಆಯಿತು. ಇಷ್ಟೆಲ್ಲ ಇದು ಬಹಳ 1 ಗಂಟೆ ಮಾತನಾಡಬಲ್ಲಂತಹ ಅಧ್ಯಯನಶೀಲತೆ ವಿಚಾರ ಇಷ್ಟು ಸಾಕು ಈಗ ಸದ್ಯಕ್ಕೆ. ಎರಡನೆಯದ್ದು ಕಾವ್ಯಶಾಸ್ತ್ರದ ಪರಿಚಯ. ಅಂದರೆ ಸರ್ ನೀವು ಕನ್ನಡ MA ಮಾಡಿದವರಿಗೆ ಮಾತ್ರ ಕವನ ಬರೆಯಬಹುದು ಅಂತ ಹೇಳುವುದೇ ಸರ್ ಅಂತ ಕೇಳಬೇಡಿ. ಕಾವ್ಯಶಾಸ್ತ್ರದ ಪರಿಚಯ ಅಂತ ಹೇಳಿದರೆ ನೀವು ಕಾವ್ಯ ಮೀಮಾಂಸೆ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಛಂದಸ್ಸು ಇವುಗಳನ್ನೆಲ್ಲ ಕನ್ನಡ MA ಮಾಡಬೇಕು, ಕನ್ನಡ MA ಇದ್ದರೆ ಮಾತ್ರ ಕವನ ಬರೆಯುವ ಅರ್ಹತೆಯನ್ನು ಪಡೆಯುತ್ತಾರೆ ಎಂಬ ಮಾತಿನ ಅರ್ಥ ಅಲ್ಲ. ಅವರು ಸ್ವಲ್ಪ ಅಧಿಕೃತವಾಗಿ ಮಾಡ್ತಾರೆ ಅಷ್ಟೇ, ಅವರಿಗೆ ಅದರ ಶಾಸ್ತ್ರಬದ್ಧವಾದ ಅಧ್ಯಯನ ಇರುವ ಕಾರಣ. ಆದರೆ ಅವರಿಗೂ ಮತ್ತು ಕವನ ಬರೆಯುವ ಎಲ್ಲರಿಗೂ ಇರಬೇಕಾಗಿರುವ ಕೆಲವು ಅಗತ್ಯವಾದ ಪರಿಚಯಾತ್ಮಕವಾಗಿರುವಂಥ ಜ್ಞಾನ ಬೇಕು. ಅದು ಪರಿಚಯ ಸಾಕು. ಅದು ನಾನು ಅಧ್ಯಯನ ಅಂತ ಅಲ್ಲಿ ಹೇಳೋದಿಲ್ಲ, ಪರಿಚಯ. ಕಾವ್ಯಶಾಸ್ತ್ರದ ಅಲ್ಲಿ 2 ರೀತಿಯ ಪರಿಚಯ ಬೇಕು. ಒಂದು ಸ್ವರೂಪದ್ದು, ಮತ್ತೊಂದು ಕಾವ್ಯಾಲಂಕಾರದ್ದು. ತಲೆಗಡಿಸಿಕೊಳ್ಬೇಡಿ ಶಬ್ದಗಳನ್ನೆಲ್ಲ ಕೇಳಿದಾಗ, ಬಹಳ ಸರಳವಾಗಿ ತಿಳ್ಕೊಳ್ಳೋಣ. ಸ್ವರೂಪ, ಒಂದು ಕವನ ಅಂದರೆ ಹೇಗಿರಬೇಕು ಸರ್? ನಾನಿಲ್ಲಿ ಛಂದೋಬದ್ಧವಾದ ಕವನಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಛಂದಸ್ಸನ್ನು ಮೀರಿದ ಕವನವನ್ನು ನಾನು ಮತ್ತೆ ಒಂದು ಸಾಧ್ಯತೆಯಾಗಿ ಹೇಳ್ತೇನೆ. ಅದು ನನಗಾಗಲಿ, ದಿನಕರ ಸರಿಗಾಗಲಿ, ಮತ್ತು ಇಲ್ಲಿರುವ ಬಹುತೇಕರಿಗಾಗಲಿ, ಹಾಡುಗಾರರಾಗಿರುವಂತಹ ಪುಷ್ಕಲ್ ಕುಮಾರಿಗಾಗಲಿ, ಇದರ ಬೇಡ ಅಲ್ಲಿ ನೃತ್ಯಗಾರರಾಗಿರುವಂತಹ ಅಕ್ಕ ಇದ್ದಾರೆ ರೇಷ್ಮಕ್ಕ, ಅವರಿಗಾಗಲಿ ಛಂದಸ್ಸನ್ನು ಮೀರಿದ ಮುಕ್ತ ಛಂದಸ್ಸಿನ ಕವನದ ಬಗ್ಗೆ ಒಲವಿಲ್ಲ. ಏಕೆಂದರೆ ಅವುಗಳನ್ನು ವೇದಿಕೆಗೋ ಸಂಗೀತಕ್ಕೋ ನಾಟ್ಯಕ್ಕೋ ತರಲಿಕ್ಕೆ ಆಗುವುದಿಲ್ಲ. ಓದಿಕೊಳ್ಬೋದು ಅಷ್ಟೇ, ಓದುಗಬ್ಬಾಗಿ ಟೆಕ್ಸ್ಟ್ ಬುಕ್ಕಲ್ಲಿ. ಆದರೆ ಅದನ್ನು ಅನುಭವಿಸಬೇಕು. ಇವತ್ತು ನಮ್ಮ ನಾಲಗೆಯಲ್ಲಿ ನೋಡಿ ಸುಮ್ಮನೆ ಪ್ರೈಮರಿ ಕ್ಲಾಸಿನ ಪದ್ಯಗಳೆಲ್ಲ ಬರುವುದಾದರೆ ಅದು ಛಂದಸ್ಸಿರುವುದೇ. ಬಣ್ಣದ ತಗಡಿನ ತುತ್ತೂರಿ ಬರ್ತದೆ, ತಿಳಿಮುಗಿಲ ತೊಟ್ಟಿಲ ಮಲಗಿದ್ದ ಚಂದ, ಎಂಥ ಬಳುಕು ನೋಡಿ ಅದು ಬರ್ತದೆ. ಆದ ಕಾರಣ ಬಾಳಿಕೆ ಮತ್ತು ಬೆಳವಣಿಗೆ, ಪ್ರಯೋಗಶೀಲತೆ ಇರುವುದು ಅದು ಛಂದಸ್ಸಿರುವುದಕ್ಕೆ. ನಾನು ಅದರ ಬಗ್ಗೆ ಟೀಕೆ ಮಾಡುವುದಿಲ್ಲ ಛಂದೋಮುಕ್ತವಾದದ್ದನ್ನು, ಆದರೆ ಛಂದಸ್ಸಿರುವುದಕ್ಕೆ ನೀವು ಹೆಚ್ಚು ತೆರೆದುಕೊಳ್ಬೇಕು ಎಂಬುದು ನನ್ನ ಕೋರಿಕೆ. ಹಾಗಾಗಿ ಒಂದು ಛಂದಸ್ಸಿರುವಂಥ ಕವನ ಬರೆಯಬೇಕಿದ್ರೆ ಪುಷ್ಕಲ್ ಕುಮಾರ್ ಅವರ ತಂಡದವರು ನನ್ನ ಪದ್ಯವನ್ನು ಹಾಡಬೇಕು ಅಂತ ಅನೇಕರು ಕೊಡ್ತಾರೆ. ಬರೆದವರಿಗಿಂತಲೂ ಹೆಚ್ಚು ಅದನ್ನು ರಿಪೇರಿ ಮಾಡೋದು ಹಾಡುವವರು, ಅವರಿಗೆ ಆಗುವ ಅನುಭವ ಅದು ಎಷ್ಟೋ ಸಲ. ಏಕೆಂದರೆ ಅದಕ್ಕೊಂದು ಸ್ಟಾರ್ಟಿಂಗ್ ಒಂದು ಹಾಡಲಿಕ್ಕೆ 2 ಲೈನು ಬೇಕಪ್ಪ, ಆನಂತರ ಒಂದು ಹಾಡಲಿಕ್ಕೆ 2 ಲೈನ್ ಬೇಕಪ್ಪ, ಕೊನೆಗೆ ಅದಕ್ಕೊಂದು ತುಂಡು ಮಾಡಿ ಒಂದು 3 ಚರಣ ಮಾಡಬೇಕಪ್ಪ ಅಂತ ಹೇಳಿದರೆ ಅದಕ್ಕೆ 3 ಭಾಗಗಳು ಬೇಕು. ನನ್ನ ಗೀತೆಯನ್ನು ಆಕಾಶವಾಣಿಯಲ್ಲಿ ಹಾಡಬೇಕು, ನನ್ನ ಗೀತೆಯನ್ನು ದೂರದರ್ಶನದಲ್ಲಿ ಪ್ರಸಾರ ಮಾಡಬೇಕು ಅಂತ ಯಾರಾದರೂ ಬಯಸುವುದಾದರೆ 3 ಭಾಗಗಳು ಅಗತ್ಯವಾಗಿ ಬೇಕು. ಒಂದು ಪಲ್ಲವಿ ಅಂತ, ಪಲ್ಲವಿ ಪ್ರಾರಂಭದ ಭಾಗ. ಆಗ ಸರ್ ಕೂಡ ಅದನ್ನು ಮೆನ್ಷನ್ ಮಾಡಿದರು. ಇದು ಹೆಚ್ಚಂದರೆ 2 ಸಾಲು ಪಲ್ಲವಿ. ಇದನ್ನು ದಯವಿಟ್ಟು ಬರತೆ ಕೊಡಿ. 3 ಭಾಗಗಳು ಪಲ್ಲವಿ, ಆನಂತರದ 2 ಸಾಲು ಅಥವಾ 1 ಸಾಲು ಅನುಪಲ್ಲವಿ, ಮತ್ತು ನಿರ್ದಿಷ್ಟ ಸಂಖ್ಯೆಯ ಚರಣಗಳು. ಪಲ್ಲವಿ, ಅನುಪಲ್ಲವಿ, ಚರಣ. ಒಂದು ಛಂದಸ್ಸಿನ ಕವನಕ್ಕೆ ಎಷ್ಟು ಬೇಕು. ಅದರಲ್ಲಿ ರಿಯಾಯಿತಿ ಇರುವುದು ಅನುಪಲ್ಲವಿಗೆ ಮಾತ್ರ. ಅನುಪಲ್ಲವಿ ಇಲ್ಲದಿದ್ದರೂ ನಡೀತದೆ, ಆದರೆ ಪಲ್ಲವಿ ಮತ್ತು ಚರಣ ಇಲ್ಲದಿದ್ದರೆ ಒಂದು ಕವನ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ಗೊತ್ತಿರಲಿ. ಇದು ಭಾಳ ದೊಡ್ಡ ಶಾಸ್ತ್ರ ವಿಚಾರ, ನಾನು ಭಾಳ ಸರಳವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಪಲ್ಲವಿ ಬೇಕು ಸ್ಟಾರ್ಟಿಂಗಲ್ಲಿ. ಎಲ್ಲ ಚರಣ ಆದಮೇಲೆ ಅದನ್ನು ಹಾಡ್ತಾರೆ ನೋಡಿ, ಎಲ್ಲ ಚರಣ. ಸಿನಿಮಾ ಗೀತೆಗಳಲ್ಲಿ ಕೂಡ ನಾವು ಅಗ್ಗದ ಸಾಹಿತ್ಯ ಅಂತ ಏನು ಅಂದುಕೊಳ್ತಾ ಇದ್ದೇವೆ, ಅದನ್ನು ಕೂಡ
ಅಲ್ಲ. ಅದು ಶ್ರೇಷ್ಠ ಎಂದೆನಿಸಿಕೊಳ್ಳುವುದು ಕೂಡ ಈ ಶಾಸ್ತ್ರವನ್ನು ಪಾಲನೆ ಮಾಡಿದಾಗ ಮಾತ್ರ. ನನಗೆ ಆಲ್ಬಮ್ ಸಾಂಗ್ ಬರಬೇಕು ಸರ್, ಯೂಟ್ಯೂಬಲ್ಲಿ ಈಗ ಭಾಳ ಪ್ರಚಲಿತ ಇರುವಂಥ ಆಲ್ಬಮ್ ಸಾಂಗ್, ಅದು ಈಗ ಹೇಳ್ತಾರೆ ನನಗೆ ಮಂತ್ರದೇವತೆಯ ಬಗ್ಗೆ ಬರಬೇಕು, ನನಗೆ ಕೊರಗಜ್ಜನ ಬಗ್ಗೆ ಬರಬೇಕು ಅಂತ ಅನೇಕರಿದ್ದಾರೆ ಉತ್ಸಾಹಿಗಳು. ಅವರಿಗೆ ತಕ್ಕ ಮಟ್ಟಿಗೆ ಈ ಪರಿಚಯ ಬೇಕು. ನೋಡಿ, ಅಲ್ಲಿ ಈಗ ದೈವಗಳ ಬಗ್ಗೆ ಪದ್ಯ ಬರೆಯುವವರಿಗೂ ಪ್ರಾರಂಭದಲ್ಲಿ 2 ಸಾಲು ಹೇಳಲೇಬೇಕು. ದೈವ ಕೊರಗಜ್ಜ ಅದು ಪಲ್ಲವಿ, ಅದು ಆನಂತರ 2-3 ಚರಣದಲ್ಲಿ ಹೇಳ್ತಾರೆ, ಅದು ಚರಣ. ಹಾಗಾಗಿ ಈ ಕನಿಷ್ಠ ಪರಿಚಯ ಬೇಕೇ ಬೇಕು, ಬೇಕೇ ಬೇಕು. ಹಾಗಾಗಿ ಸ್ವರೂಪದಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣ 3 ಭಾಗಗಳು. ಚರಣಗಳು ಎಷ್ಟು ಇರ್ತದೆ? 10 ಮೀರಿದ ಪದ್ಯಗಳು ಇವೆ, 10 ಮೀರಿದ. ಆದರೆ ನಿಮಗೊಂದು ಗೊತ್ತಿರಲಿ, ತಕ್ಷಣಕ್ಕೆ ಒಂದು ವೇದಿಕೆಯಲ್ಲಿ ಹಾಡುಗಾರಿಕೆಗೆ ಒಂದು ಹಾಡಿಗೆ ಬೇಕಿರುವುದು ಹೆಚ್ಚಂದರೆ 3 ಅಥವಾ 4 ತಪ್ಪಿದರೆ ಅದಕ್ಕಿಂತ ಹೆಚ್ಚು ಚರಣದ ಕವನವನ್ನು ನೀವು ಬರೆದ್ರೆ ಅದನ್ನೊಂದು ಭಜನೆಗೋ ಅಥವಾ ಅದನ್ನು ಒಂದು ವೇದಿಕೆಯಲ್ಲೋ ಅಥವಾ ಒಂದು ನಾಟ್ಯಕ್ಕೋ ಅಳವಡಿಸುವುದಕ್ಕೆ ಸ್ವಲ್ಪ ಕಷ್ಟ, ಏಕೆಂದರೆ ತುಂಬ ದೀರ್ಘ ಆಗ್ತದೆ. ಅದರ ರಸ ಎಂಬುದು ಭಂಗ ಆಗ್ತದೆ. ಒಬ್ಬ ನೋಡುಗನಿಗೆ, ಒಬ್ಬ ಕೇಳುಗನಿಗೆ ಅವನ ತಾಳ್ಮೆ ಎಂಬುದು ಇರ್ತದೆ, ಅದು ಮೀರ್ತದೆ. ಒಂದೇ ಲಯ ಮತ್ತೆ ಮತ್ತೆ ಕೇಳ್ತದೆ. ಓಕೆ, ಹಾಗಾಗಿ 3 ಹೆಚ್ಚು, 4 ಬೇಡ, 3. 1, 2, 2ರದ್ದು ಬಹಳ ಒಳ್ಳೆಯ ಗೀತೆಗಳಿವೆ. 3 ತಿರುಪತಿ ವೆಂಕಟರಮಣ, ಆ ಕೀರ್ತನೆಯನ್ನು ನಾವಿವತ್ತು 4 ಚರಣ ಅಂತ ಅಂದುಕೊಂಡಿದೆ. ಅಲ್ಲ, ನೀವು ಮೂಲ ಸಾಹಿತ್ಯ ನೋಡಿ ಎಷ್ಟು ದೀರ್ಘ ಉಂಟದು. ಪಿಳ್ಳಂಗೋವಿಯ ಎಷ್ಟು ದೀರ್ಘವಾಗಿರುವಂಥ ಪದ್ಯ ಅದು. ನಾವು ಅದರಲ್ಲಿ 2 ಚರಣ ಹಾಡೋದು, ಹೌದಲ್ಲ? ಭಜನೆ ಹಾಡೋರು ಗೊತ್ತಿ 2 ಚರಣ ಎಷ್ಟು ದೀರ್ಘವಾದ ಅಂದರೆ, ಅಲ್ಲಿಯೂ ನೋಡಿ ಎಷ್ಟು ದೀರ್ಘ ಬರೆದ್ರೂ ಒಂದು ಭಜನೆಗೋ ಒಂದು ವೇದಿಕೆಗೋ ಒಂದು ನಾಟ್ಯಕ್ಕೆ ಬೇಕಿರೋದು 2. ನೀವು ಎಷ್ಟು ದೀರ್ಘ ಬರೆದ್ರೂ ಅಲ್ಲಿ ಆಯ್ಕೆ ಮಾಡೋದು 2. ಹಾಗಾಗಿ ನೀವು ಬರೆಯುವಾಗಲೇ ಬಹಳ ದೊಡ್ಡ ಆಶಯವನ್ನು ಇಟ್ಟುಕೊಂಡ್ರೆ ಅಥವಾ ಒಂದು ಅಭಿನಂದನಾ ಗೀತೆಯನ್ನು ಬರೆಯುವುದಾದರೆ ಅದು ಬಹಳ ದೀರ್ಘ ಇರಲಿ, ಪರವಾಗಿಲ್ಲ. ಆದರೆ 2 ಅಥವಾ 3 ಚರಣದ ಒಳಗಿದ್ರೆ ಒಳ್ಳೆಯದು. ಕಾವ್ಯ ಅಲಂಕಾರಗಳು ನಾನು ಈಗಾಗಲೇ ಗುರುತಿಸಿದೆ. ಒಂದು ಗೇಯತೆ ಬೇಕು, ಒಂದು ಲಯ ಬೇಕು, ಹಾಡುವುದಕ್ಕೆ ಲಯ ಬೇಕು. ನೀವು ಅದರೊಳಗೆ ಒಂದು ಪ್ರವೇಶ ಪಡೆಯಬೇಕು, ಅದಕ್ಕೆ ಛಂದಸ್ಸಿನ ಜ್ಞಾನ ಬೇಕಾಗ್ತದೆ. ಲಯ ಬೇಕು, ಲಯ ಎಂಬುದು ಒಂದು ನಿಲುಗಡೆ. ಲಯ ಎಂಬುದು ಉಸಿರ್ದಾಣಂ ಅಂತ ಹೇಳಿದ್ದಾರೆ. ಅದು ಉಸಿರು ಬಿಡುವುದಕ್ಕೆ ಇರುವಂಥ ಒಂದು ಅವಕಾಶ. ಮತ್ತು ಪ್ರಾಸ ಬೇಕು, ರೈಮಿಂಗ್ ವರ್ಡ್ಸ್. ನೀವು 2 ಮಾರ್ಕಿಗೆ ಏನೋ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಬರ್ತದೆ, ರೈಮಿಂಗ್ ವರ್ಡ್ಸನ್ನು ಬರೆಯಿರಿ ಅಂತ. ನಮಗೆ ಅದು ಗೊತ್ತಾಗ್ತದೆ, ಕನ್ನಡದಲ್ಲಿ ಪ್ರಾಸ ಬರೆಯಿರಿ ಅಂತ ಹೇಳೋ ಗೊತ್ತಾಗೋದಿಲ್ಲ. ಅದು ಈಗಿನ ಶಿಕ್ಷಣದ ಅವಸ್ಥೆ ಬಿಡಿ. ಆದರೆ ಉಪಮೆ ಹೆಚ್ಚು ಬಳಕೆಯಾಗುವುದು ಉಪಮಾಲಂಕಾರವೇ. ತಪ್ಪಿದರೆ ರೂಪಕ. ಅಲ್ಲಿ ಲಕ್ಷ್ಮೀಶ ಎನ್ನುವ ಉಪಮಾಲೋಲ ಅಂತ ಕರೆಸಿಕೊಳ್ತಾನೆ, ಉಪಮೆಯನ್ನು ಬಳಸಿದ ಕಾರಣ. ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಸಿಕೊಳ್ತಾನೆ, ರೂಪಕವನ್ನು ಹೆಚ್ಚು ಬಳಸಿದ ಕಾರಣ. ಹಾಗಾಗಿ ಉಳಿದ ಅನೇಕ ಅಲಂಕಾರ, ಶಬ್ದಾಲಂಕಾರ, ಅರ್ಥಾಲಂಕಾರಗಳೆಲ್ಲ ಇವೆ. ಆದರೆ ನಿಮಗೆ ಗೊತ್ತಿರುವುದು ಉಪಮೆ ಮತ್ತು ರೂಪಕ. ನಮ್ಮ ಶಾಲೆಯಲ್ಲಿ ಕೊಟ್ಟ ಉದಾಹರಣೆ, ಸೀತೆಯ ಮುಖ ಚಂದ್ರನಂತೆ, ಅಂತೆ, ಹಾಗೆ, ಓಲ್, ತೆರದಿ, ಅಂದದಿ ಎಲ್ಲ ಬರುವುದು ಅದು ಉಪಮೆ. ನೇರವಾಗಿ ಕಮಲ ಮುಗ ಅಂತ ಹೇಳೋದು, ಮುಖವೇ ಕಮಲ, ಕಮಲವೇ ಮುಖ, ಅಭೇದ್ಯವಾಗಿರೋ ವರ್ಣನೆ ಇರೋದು ರೂಪಕ. ನೀವು ಶಾಲೆಯಲ್ಲಿ ಕಲಿಯುವಂಥದ್ದು ಇದು. 2 ಹೆಚ್ಚು ಬಳಕೆಗೆ ಈಗ ಪ್ರಸ್ತುತ ಇರುವಂಥದ್ದು, ಮತ್ತು ಸುಲಭ ಕೂಡ. ಮತ್ತೊಂದು ಛಂದಸ್ಸು ಅವರು ಹೇಳಿದ್ರಲ್ಲ, ಛಂದಸ್ಸು ಅಂತೂ ತೀರಾ ಮುಖ್ಯವಾಗಿ ಮೂಲಭೂತವಾಗಿ ಬೇಕಿರುವಂಥದ್ದು. ಇನ್ನು 3ನೇ ಪಾಯಿಂಟಿಗೆ ಬರುವ. ಕಾವ್ಯದ ಪರಿಚಯ, ಕಾವ್ಯಶಾಸ್ತ್ರದ ಪರಿಚಯದಲ್ಲಿ 2 ಪಾಯಿಂಟನ್ನು ಹೇಳಿದ್ದೆ, ಸ್ವರೂಪ ಮತ್ತು ಕಾವ್ಯಾಲಂಕಾರ. 3ನೇ ಪಾಯಿಂಟಿಗೆ ಬರುವ. ಇದು ಕವನವನ್ನು ಬರೆಯುವವರಿಗೆ ಗೊತ್ತಿರಲೇಬೇಕಾಗಿರುವ ಅತ್ಯಂತ ಬೇಸಿಕ್ ಆಗಿರೋ ಕೆಲವು ಪಾಯಿಂಟ್ಸ್. ಭಾಷಾ ನೈಪುಣ್ಯತೆ. ಭಾಷೆಯ ಮೇಲೆ ಒಂದು ಒಳ್ಳೆ ಹಿಡಿತ ಬೇಕು. ಎಂಥ ವಿಚಿತ್ರ ನೋಡಿ, ಇಡೀ ಕವನ ಬರೆದು ಅನೇಕರು ಕೇಳ್ತಾರೆ, ಸರ್ ಅಡೆಗೊಂಜಿ ವರ್ಡ್ ಬೋರ್ಡು, ಅಲ್ಲಿಗೊಂದು ಶಬ್ದ ಬೇಕು ಅಂತ, ಅದು ಸಿಗುವುದೇ ಇಲ್ಲ ಅಂತ. ಇದು ಯಾರ ಕೊರತೆ? ಪದ್ಯ ಬರೆಯುವವನ ಕೊರತೆ. ಇನ್ನೊಬ್ಬರಿಂದ ಒಂದೊಂದು ಶಬ್ದಲ್ಲಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಕವನ ಎಂಬುದು ಯಾರಿಗೂ ಋಣಿ ಆಗಬಾರ್ದು, ಒಂದು ಶಬ್ದ ಕಾರಣಕ್ಕೂ. ಅಲ್ಲಿಗೊಂದು ವರ್ಡ್ ಬೇಕು ಅಂತ ಹೇಳಿದರೆ ಅದು ನೀವೇ ತಡಕಾಡಬೇಕು, ನೀವೇ ಹುಡುಕಾಡಬೇಕು. ಹಾಗೆ ಇರಬೇಕಿದ್ರೆ ನಿಮ್ಮ ತಲೆಯೊಳಗಿನ ಶಬ್ದಕೋಶ, ಡಿಕ್ಷನರಿಯಲ್ಲಿ ಬೇಕಿದ್ದಷ್ಟು ಶಬ್ದಗಳು ಬೇಕು. ಹೇಗೆ ಸರ್ ಅಷ್ಟು ಶಬ್ದಗಳನ್ನು? ಆಯಿತು, ಇವತ್ತು ರಾತ್ರಿಯಿಂದ ನಾವು ಡಿಕ್ಷನರಿಯಲ್ಲಿ ಒಂದು 2 ಪುಟವನ್ನು ಬಾಯ್ಹಾಟ ಮಾಡುವುದಂತವ? ಖಂಡಿತ ಹಾಗೆ ಮಾಡಿದರೆ ಅದು ಜ್ಞಾನ ತುಂಬ ದಿವಸಕ್ಕೆ ಬರುವುದಿಲ್ಲ. ಇದು ಹೇಗೆ ಸಾಧ್ಯ ಗೊತ್ತಾ? ನಾನು ಫಸ್ಟ್ ಹೇಳಿದ ಪಾಯಿಂಟ್, ನಾನು ಇದೆಲ್ಲ ಹೇಳುವ ಪಾಯಿಂಟ್, ಫಸ್ಟ್ ಹೇಳಿದ ಪಾಯಿಂಟ್ಗೆ ಲಿಂಕ್ ಯಾವುದು? ಅಧ್ಯಯನಶೀಲತೆ. ಓದಬೇಕು ಇನ್ನೊಬ್ಬರ ಕವನವನ್ನು, ಆಗ ನಿಮಗೆ ಹೊಸ ಶಬ್ದ ಸಿಗ್ತದೆ. ಸರ್ ನನಗೆ ಭೂಮಿ ಎಂಬುದು ಗೊತ್ತಿದೆ, ನಿಮಗೆ ಅಲ್ಲಿ ಒಂದು 3 ಮಾತ್ರೆ ತರಬೇಕಿದ್ರೆ ಭೂಮಿ ಓಕೆ, ಅದನ್ನು 3 ಗುರುವಾಗಿ ತರಬೇಕಿದ್ರೆ ಎಳೆಯು, ಧರಣಿ,
ಅದೇ 3 ಮಾತ್ರ ಬರುವಂಥದ್ದು. ಆದ ಕಾರಣಕ್ಕೆ ಭೂಮಿ ಎನ್ನುವುದಕ್ಕೆ ಇರುವಂಥ ಎಲ್ಲ ಪರ್ಯಾಯ ಪದಗಳು ಬೇಕು. ಅದಕ್ಕೆ ನಾನು ಕೊಡುವ ಸುಲಭ ಸಲಹೆ ಏನು ಗೊತ್ತಾ, ನಾವು ಸಣ್ಣದಿರುವಾಗ ಮಾಡಿರುವುದನ್ನೇ ನಾನು ನಿಮಗೆ ಹೇಳುವಂಥದ್ದು. ನೀವು ನನ್ನ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಿನ ಒಳಗೆ, ನನ್ನ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಒಳಗೆ, ನನ್ನ ಹಿಂದಿ ಟೆಕ್ಸ್ಟ್ ಬುಕ್ಕಿನ 3 ಭಾಷಾ ಟೆಕ್ಸ್ಟ್ ಬುಕ್ಕಿನ ಒಳಗೆ ನಾನು ಕಲಿಯುವ ಕಾಲಕ್ಕೆ, ಇವನ್ MA ತನಕ ಕಲಿಯುವ ಕಾಲಕ್ಕೂ ಒಂದು 4 ಹಾಳೆಗಳಿತ್ತು ಪೇಪರ್ಸ್. ಅದರಲ್ಲಿ ನಾನು ಹೊಸ ಶಬ್ದ ಕೇಳಿದ ತಕ್ಷಣ ಅದರಲ್ಲಿ ಬರೆದಿಡು. ಪ್ರೊಫೆಸರ್ಗಳು ಪಾಠ ಮಾಡುವಾಗ, ಟೀಚರ್ನವರು ಪಾಠ ಮಾಡುವಾಗ ಯಾವುದಾದ್ರೂ ಒಂದು ಹೊಸ ಶಬ್ದ ಹೇಳಿದರೆ ಬರೆಯೋದು. ಇವತ್ತಿಗೂ ಒಂದು ಭಾಷಣ, ಒಂದು ವಿದ್ವಜ್ಜನರ ಹತ್ರ ಮಾತನಾಡುವಾಗ ಹೊಸ ಶಬ್ದ ಕೇಳಿದರೆ ನನಗೆ ಬರೆದಿಡುವ ಹವ್ಯಾಸ ಇದೆ. ಅಷ್ಟೇ ಅಲ್ಲ, ಬರೆದಿಟ್ಟದನ್ನು ನಂತರದ ಮಾತಿನಲ್ಲಿ ನಾನು ಪ್ರಯೋಗ ಮಾಡ್ತೇನೆ. ಅದು ಸಕ್ಸಸ್ ಆಯಿತು ಅಂತ ಹೇಳಿದರೆ ಅದು ನನ್ನೊಳಗೆ ರೂಢಿಯಾಗಿ ಹೋಯಿತು. ಭಾಷೆ ಎಂಬುದು ಶ್ರೀಮಂತ ಆಗುವುದು ಹೀಗೆ. ಸಂಗ್ರಹ ಬುದ್ಧಿ ಬೇಕು, ಹೊಸ ಶಬ್ದವನ್ನು ಕೇಳುವಂತಹ ಒಂದು ಆಸಕ್ತಿ ಬೇಕು, ಶಬ್ದದ ಬಗ್ಗೆ ಒಂದು ಕುತೂಹಲದ ಕಣ್ಣು ಬೇಕು. ಹಾಗಾಗಿ ಇದು ಹೇಳಿದಷ್ಟು ಸುಲಭ ಅಲ್ಲ, ಸ್ವಲ್ಪ ಕೆಲಸ ಉಂಟು ಇದರ ಹಿಂದೆ. ಹಾಗಾಗಿ ಭಾಷಾ ನೈಪುಣ್ಯತೆ ಬೇಕು. ಒಂದು ಶಬ್ದಕ್ಕೆ ಇರುವ ಪರ್ಯಾಯ ಶಬ್ದ ನಿಮಗೆ ಗೊತ್ತಿರಬೇಕು. ಸಂವಾದಿ ಶಬ್ದ, ಸೂರ್ಯನಿಗೆ ನೇಸರು ಎಂಬುದು ಗೊತ್ತಿರಬೇಕು, ಚಂದ್ರನಿಗೆ ಶಶಿ ಎನ್ನುವುದು ಗೊತ್ತಿರಬೇಕು. ನನಗೆ ಚಂದ್ರ ಎಂಬುದೇ ಗೊತ್ತಿದೆ ಅಂತ ಹೇಳಿದರೆ ಕೆಲವು ಕಡೆ ಆಗುವುದಿಲ್ಲ ಅದು ಪ್ರಯೋಗ. ಮತ್ತು ಪುನರುಚ್ಚಾರ ಇಲ್ಲದ ಹಾಗೆ ನೋಡ್ಕೊಳ್ಬೇಕು. ಒಂದು ಶಬ್ದ ಒಂದು ಕವನದಲ್ಲಿ ಒಮ್ಮೆ ಮಾತ್ರ ಬರುವಂತೆ ನೋಡಿಕೊಳ್ಬೇಕು. 2ನೇ ಸಲ ಬರುವುದಾದರೆ ಆ ಶಬ್ದಕ್ಕಿರುವ ಇನ್ನೊಂದು ಶಬ್ದವನ್ನು ಬರೆಯಬೇಕು ನೀವು, ಅಂದರೆ ಸಂವಾದಿ ಪದವನ್ನು ಬರೆಯಬೇಕು. ನೀವು ಪ್ರತಿ ಸಲ ಚಂದ್ರ ಬಂದ, ಚಂದ್ರ ಹೋದ, ಚಂದ್ರ ಬಂದ, ಚಂದ್ರ ಬಂದ, ಚಂದ್ರನ ಬಗ್ಗೆ ಸರ್ ಕವನ, ನೀವು ಚಂದ್ರ ಬರಬಾರದಂತ ಹೇಳಿದರೆ ಹೇಗೆ ಅಂತ ಕೇಳಲಿಕ್ಕಿಲ್ಲ. ನೀವು ಎಲ್ಲ ಶಬ್ದಗಳನ್ನು ತರುವಂತಹ ಬುದ್ಧಿವಂತಿಕೆ ಅದರಲ್ಲಿ ಸಾಧ್ಯ. ಅದಕ್ಕೋಸ್ಕರ ಭಾಷಾ ನೈಪುಣ್ಯತೆ ಮತ್ತು ಪರ್ಯಾಯ ಪದಗಳ ಜ್ಞಾನ ನಿಮಗೆ ತೀರಾ ಅಗತ್ಯ. ಇನ್ನು ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ, ಕಲ್ಪನಾ ವಿಲಾಸ. ನೀವು ಅಷ್ಟು ಬರ್ಕೊಳ್ಳಿ, ನಾನು ಅದನ್ನು ವಿವರಿಸ್ತೇನೆ. ಕಲ್ಪನಾ ವಿಲಾಸ, ನನ್ನ ಮಾತೋ ದಿನಕರ ಪಚ್ಚನಾಡಿಯವರ ಮಾತೋ ನಿಮಗೆ ಕವನದ ಒಂದು ಪರಿಚಯ ಮಾಡಿಕೊಡ್ಬೋದು. ಕಲ್ಪನೆಯನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕವನ ಎಂಬುದು ಸ್ವಯಂಭೂ, ನಿಮ್ಮೊಳಗೆ ತನ್ನಿಂತಾನೇ ಹುಟ್ಟಿಕೊಳ್ಬೇಕಾಗಿರುವಂತಹ ಭಾವ ಅದು. ಅದನ್ನು ಯಾವ ತರಗತಿಗಳು ಕಲಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದು ಒಳಗಿಂದ ಹುಟ್ಟಿಕೊಳ್ಳಬೇಕಾಗುವುದು. ಕವಿತೆ ಹುಟ್ಟಿಕೊಳ್ಳುವುದೇ ಅನೇಕರ ಕವನಗಳಿಗೆ ವಸ್ತುವಾಗಿದೆ. ಬಾ ಕವಿತಾ ಬಾ ಅಂತ ಕರೆದಿರುವಂಥ ಕವಿತೆ ಹುಟ್ಟು ಹೆಣ್ಣಾಗಿ ಒಂದು ಅದು ಕವಿಗಳೇ ಹೇಳುವ ಪ್ರಕಾರ ಒಂದು ತಾಯಿ ಶಿಶುವಿಗೆ ಜನ್ಮ ಕೊಟ್ಟಂತೆ ಅಂತೆ ಒಂದು ಕವನ ಹುಟ್ಟಿಕೊಳ್ಳುವುದು. ಅಲ್ಲಿ ನೋವಿದೆ, ಅಲ್ಲಿ ಸಮಯ ಇದೆ, ಅಲ್ಲಿ ಸಹಿಸಿಕೊಳ್ಳುವಿಕೆ ಇದೆ, ಸಹನಶೀಲತೆ ಇದೆ, ಸಂಭ್ರಮ ಇದೆ. ಇಷ್ಟೆಲ್ಲ ಭಾವಗಳು ಸಮ್ಮಿಲಿತಗೊಳ್ಳಬೇಕು ಒಂದು ಕವನದ ಸೃಷ್ಟಿಯಲ್ಲಿ. ಅದಕ್ಕೋಸ್ಕರ ಅನನ್ಯವಾಗಿರುವಂತಹ ಕಲ್ಪನಾ ವಿಲಾಸ ಎಂಬುದು ಬೇಕು. ಹೇಗೆ ಅಂತ ಕೇಳಿದರೆ ನೋಡಿ, ಇವತ್ತಿನ ಅನೇಕರು ಕವನಗಳನ್ನು ಬರೆಯುವುದೇ ನಮಗೆ ಸಾಮಾನ್ಯರಿಗೆ ಹೇಗೆ ಕಾಣ್ತದೋ ಅದನ್ನೇ ಬರೀತಾರೆ. ನನಗೆ ಅದರ ಬಗ್ಗೆ ಸಮಾಧಾನ ಇಲ್ಲ ಅಂತ ನಾನು ಹೇಳೋದು. ನಮಗೆ ಹೇಗೆ ಕಾಣ್ತದೆ ಅದನ್ನೇ ನೀವು ಬರೆದ್ರೆ ಅದು ನಮಗೂ ಬರೆಯಬಹುದಲ್ಲ, ಕವಿ ಬೇಕಾದಕ್ಕೆ. ಅದು ಕವನ ಹೇಗೆ ಆಗ್ತದೆ? ಈಗ ಉದಾಹರಣೆಗೆ ಈ ಹಾಲ್ ಅನ್ನೊಂದು ತಗೊಳ್ಳುವ. ದೊಡ್ಡದಾದ ಸಭಾಂಗಣ, ಹಿಂದೆ ಕೆಂಪು ಕುರ್ಚಿಗಳು, ಅಲ್ಲಲ್ಲಿ ತಿರುಗುವ ಈಗಿನ ಕವನಗಳನ್ನು ನಾನು ಹೇಳೋದು, ಅಲ್ಲಲ್ಲಿ ತಿರುಗುವ ಫ್ಯಾನುಗಳು, ಪಕ್ಕದಲ್ಲಿ ಪತ್ರಿಕೆಯವರು, ಅಲ್ಲಿ ಅಧ್ಯಕ್ಷರು, ವೇದಿಕೆಯಲ್ಲಿ ಹೂ, ಹಿಂದೆ ಕಟ್ಟಿದ ಬ್ಯಾನರು, ಹೊರಗಡೆ ತಂಪಿನ ವಾತಾವರಣ, ಇಂದು ಮಧ್ಯಾಹ್ನದ ಊಟ. ನೋಡಿ ಜೋಡಿಸಿ ನೋಡುವುದಕ್ಕೆ ಇದನ್ನು ನಾನು ಉದ್ದಕ್ಕೆ ಒಂದು ಹೀಗೆ ಓದಿದರೆ ಅದು ಕವನ, ಅದನ್ನು ಅಡ್ಡಕ್ಕೆ ಬರೆದರೆ ಅದು ಗದ್ಯ ಪ್ರಬಂಧ. ಅನೇಕ ಇವತ್ತಿನ ಕವನಗಳು ಹೀಗೆ ಇದೆ. ನನ್ನ ಟೀಕೆ ಅಲ್ಲ, ಆಲೋಚನೆ ಮಾಡಬೇಕಾಗಿರೋ ವಿಚಾರ ಇದೆಲ್ಲ. ಅದರಲ್ಲಿ ಹೇಳಿರುವ ಕೆಂಪು ಕುರ್ಚಿಗಳು, ತಿರುಗುವ ಫ್ಯಾನು ಎಲ್ಲ ನನ್ನ ಕಣ್ಣಿಗೆ ಎದುರಿಗೆ ಕಾಣಿದೆ. ಕವಿ ಏಕೆ ಬೇಕು ಅಂತ ನಾನು ಕೇಳೋದು. ನಿಮ್ಮದಾಗಬೇಕಿದ್ರೆ ಅದು ಬೇರೆ ಆಗಬೇಕು. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಮಾತಿದೆ. ಸೂರ್ಯನಿಗೆ ಪ್ರಭೆ ಈಯಲು ಸಾಧ್ಯವಾಗದಂಥ ಸ್ಥಳವೆಲ್ಲ ಕಡಲಿನ ಅಂತರ್ಧಾನ ಸ್ಥಳದಲ್ಲಿ ಮಾತ್ರಂತೆ ಸೂರ್ಯನ ಕಿರಣ ತಲುಪದ್ದು. ಜಗತ್ತಿನ ಎಲ್ಲ ಮೂಲೆಗೂ ಸೂರ್ಯನ ಕಿರಣ ತಲುಪ್ತದೆ. ಅಂಥ ಸೂರ್ಯನಿಗೂ ಕಾಣದ್ದು ಕವಿಗೆ ಕಾಣಬೇಕಿದ್ರೆ ಸೂರ್ಯನಿಗೆ ಸಾಮಾನ್ಯರಿಗೆ ಕಾಣದ್ದು ಕವಿಗೆ ಕಾಣಬೇಕು. ಅದಕ್ಕೆ ನಾನು ಅನನ್ಯ ಕಲ್ಪನಾ ವಿಲಾಸ ಅಂತ ಹೇಳಿದ್ದು. ನಿಮ್ಮ ಕಲ್ಪನೆ ಎಂಬುದು ಇತರರಿಗಿಂತ ಭಿನ್ನವಾಗಿರಲೇಬೇಕು, ಆಗ ಮಾತ್ರ ಅದು ಕವನ. ಇತರರಿಗೆ ಕಾಣದ್ದು ನಿಮಗೆ ಕಾಣಬೇಕು, ಇತರರು ಬರೆಯದ್ದು ನೀವು ಬರೆಯಬೇಕು, ಇತರರು ಈ ಹಿಂದೆ ಏನೇನು ಆಲೋಚನೆ ಮಾಡಿದರೆ ಅದರ ಭಿನ್ನವಾಗಿ ಆಲೋಚನೆ ಮಾಡಬೇಕು. ಹಾಗಿದ್ರೆ ಮಾತ್ರ ಅದು ಕವನ ಆಗ್ತದೆ. ಉದಾಹರಣೆಗೆ ನೋಡೋಣ, ನಿಮಗೆ ಅದು ಸ್ಪಷ್ಟ ಆಗಬೇಕಿದ್ರೆ. ಈಗ ಹೊರಗಡೆ ಇಣುಕಿದಾಗ ಒಂದಷ್ಟು ಹಕ್ಕಿಗಳು ಹಾರ್ತದೆ.
ನಮಗೆ ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತಿದೆ, ಎತ್ತ ಹಾರುತ್ತಿದೆ ಗೊತ್ತಿಲ್ಲ, ನಾನು ಹೊರಗಿಂದ ನೋಡುತ್ತಿದ್ದೇನೆ, ಇದು ಈಗಿನ ಕವನಗಳು. ಆದರೆ ದೇವರು ರುಜು ಮಾಡಿದನು, ಪರವಶವಾಗುತ್ತ ಕವಿಯದ ನೋಡಿದನು. ಗಾಡ್ಸ್ ಸಿಗ್ನೇಚರ್, ದೇವರ ಸಿಗ್ನೇಚರ್. ಎಂಥ ಕಲ್ಪನೆ ನೋಡಿ. ಒಂದು ಹಕ್ಕಿ ನೀವು ನೋಡಿ, ಹಕ್ಕಿ ಎಲ್ಲೂ ಸ್ಟ್ರೇಟ್ ಕ್ಯೂಯಲ್ಲಿ ಹೋಗುವುದಿಲ್ಲ, ಅದೊಂದು ಹಾರುವಾಗ ಒಂದು ಹೀಗಿರ್ತದೆ, ಒಂದು SZ ಬರೆದಾಗೆ. ಸಿಗ್ನೇಚರ್ ಹಾಗೆ ಅಲ್ಲ ನೋಡಿ. ಒಂದೇ ಈ ಸಿಗ್ನೇಚರನ್ನು ನಿಧಾನ ಹಾಕಬಾರ್ದಂತೆ, ಒಂದೇ ದಮ್ಮಿಗೆ ಹಾಕಿ ಬಿಡಬೇಕು. ಹಾಗೆ ಅದು ಒಟ್ಟಾರೆ ಎಳೆದ ಓರೆಕೋರೆ ಗೆರೆಗಳಂತೆ ದೇವರ ಸಿಗ್ನೇಚರ್ ಅದು. ದೇವರು ರುಜು ಮಾಡಿದನು, ಸಿಗ್ನೇಚರ್ ಅದು. ಆ ರೀತಿ ಕಲ್ಪನೆ ನೋಡಿ. ಆಕಾಶದಲ್ಲಿ ರುಜು ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ದೇವರಿಗೆ ಮಾತ್ರ. ಆ ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕಿದ್ರೆ ಅದು ಕವಿಶಕ್ತಿ. ಇಂಥದ್ದು ನೋಡಿ. ಅದೇ ರೀತಿ ಅದು ಕುವೆಂಪು ಹೇಳಿದಂಥ ಮಾತು. GSS ಕನಸಿನಿಂದ ನನಸಿಗೆ ಅಂತ ಒಂದು ಕವನದಲ್ಲಿ GS ಶಿವರುದ್ರಪ್ಪ ಒಂದು ಕಡೆ ಹೇಳ್ತಾರೆ, ಚಂದ್ರ ಜೇಡ ಬಲೆಯ ನೇಯುತ್ತಿತ್ತು ಬೆಳದಿಂಗಳ ನೂಲಿನಲ್ಲಿ. ಬೆಳದಿಂಗಳು ಬೀಳ್ತದೆ, ನಾವು ಅದನ್ನು ವರ್ಣಿಸುವುದು ಸಾಮಾನ್ಯ. ಚಂದ್ರ ಎಂಬ ಜೇಡ ನೇಯುತ್ತಿತ್ತು ಬೆಳದಿಂಗಳ ನೂಲಿನಲ್ಲಿ. ನೂಲನ್ನಾಗಿಟ್ಟುಕೊಂಡದ್ದು ಬೆಳದಿಂಗಳನ್ನು, ಹೆಣೆದಂತಹ ಜೇಡ ಚಂದ್ರ. ಎಂಥ ಕಲ್ಪನೆ ನೋಡಿ. ಇದು ಅದ್ಭುತ. ನನ್ನಂಥವನಿಗೆ ಈ ಕವನದ ಬಗ್ಗೆ ತೀರಾ ಆಸಕ್ತಿ ಇರುವಂಥ, ಒಂದು ಹುಚ್ಚೆ ಇರುವಂಥವನಿಗೆ ಇಲ್ಲಿ ಪುಳಕಾಗ್ತದೆ. ಇದನ್ನು ಕೇಳಿದಾಗ ಒಂದು ರೋಮಾಂಚನ ಆಗ್ತದೆ. ಇದು ಇತರರು ಬರೆಯದನ್ನು ನೀವು ಬರೆಯಬೇಕು, ಇದು ಮುಖ್ಯ. ಇನ್ನೊಂದು ನೋಡಿ, ಮನೆ ಕಿಟಕಿ ಎನ್ನುವ ಕವನದಲ್ಲಿ ಚನ್ನವೀರ ಕಣವಿ, ಈಗ ಬಹಳ ಜನಪ್ರಿಯ ಆಗಿರುವಂತಹ ಕವಿ, ಹೇಳ್ತಾರೆ ನೋಡಿ, ಇದರಲ್ಲಿರುವ ಭಾವವನ್ನು ನೀವು ಆಲೋಚನೆ ಮಾಡಬೇಕು. ನೀರು ತುಂಬಿದ ಕೆರೆಯ ಹೃದಯಾಂತರಾಳದಲ್ಲಿ ಆ ನೀಲಿ ಆ ಮೋಡವೆಲ್ಲ ಮೂಡಿ, ಹೇಳಬಾರದ ಹಿಗ್ಗು ಬಾಯಿ ಬಿಟ್ಟಿತು ಮೊಗ್ಗು, ಯಾವುದೋ ಮಾಯೆಯಲ್ಲಿ ಗಾಳಿ ತೀಡಿ. ನೀರು ತುಂಬಿದ ಕೆರೆಯ ಹೃದಯಾಂತರ, ಕೆರೆಗೊಂದು ಹೃದಯ ಉಂಟಂತ ನಾವು ಯಾವತ್ತಾದರೂ ಕಲ್ಪನೆ ಮಾಡಿದ್ದೇವೆ ನೋಡಿ? ಅದು ಕಲ್ಪನೆ. ಹೃದಯಾಂತರಾಳ, ಹೃದಯ ಮಾತ್ರ ಅಲ್ಲ, ಅದರ ಅಂತರಾಳದ, ಅದರ ಒಳಗೆ ಆ ನೀಲಿ ಆ ಮೋಡವೆಲ್ಲ ಮೂಡಿ, ಆ ಕೆರೆಯ ಒಳಗೆ ನೀಲಿ ಮೋಡಗಳೆಲ್ಲ ಮೂಡಿ ಪ್ರಾಸ ಗಮನಿಸಿ, ಹೇಳಬಾರದ ಹಿಗ್ಗು ಬಾಯಿ ಬಿಟ್ಟಿತು ಮೊಗ್ಗು. ಮಧ್ಯಪ್ರಾಸ ನೋಡಿ, ಹೇಳಬಾರದ ಹಿಗ್ಗು ಬಾಯಿ ಬಿಟ್ಟಿತು ಮೊಗ್ಗು. ಹೂ ಅರಳುವುದು ಓಕೆ, ಹೂ ಬಾಯಿ ಬಿಡುವುದು ನೋಡಿದ್ದೀರಿ? ಇದು ಕಲ್ಪನೆ. ಬಾಯಿ ಬಿಟ್ಟಿತು ಮೊಗ್ಗು, ಹೂ ಅರಳಿತು ಅಂತ ಹೇಳ್ಬೋದಿತ್ತು, ನಾವೆಲ್ಲ ಹಾಗೆ ಹೇಳ್ತಿದ್ದೇವೇನೋ. ಕವಿಯ ಪ್ರತಿಭೆ ಏನಂತ ಹೇಳಿದರೆ ಹೂ ಬಾಯಿ ಬಿಡುವುದು ಅಂತ. ಒಂದು ಅರ್ಥದಲ್ಲಿ ಹಾಗೆ ಅಲ್ಲ, ಹೂ ಅರಳುವುದು ಬಾಯಿ ಬಿಡುವ ಹಾಗೆ ಅಲ್ಲ ನೋಡಿ, ಅದು ಕಲ್ಪನೆ. ಬಾಯಿ ಬಿಟ್ಟಿತು ಮೊಗ್ಗು, ಯಾವುದೋ ಮಾಯೆಯಲ್ಲಿ ಗಾಳಿ ತೀಡಿ. ಅಲ್ಲಿ ನೋಡಿ, ಮೋಡವೆಲ್ಲ ಮೂಡಿ ಗಾಳಿ ತೀಡಿ ಪ್ರಾಸ. ಗಾಳಿ ತೀಡಿ ನೋಡಿ, ಈ ಬಾಯಿ ಬಿಡಬೇಕಿದ್ರೆ, ಹೂ ಅರಳಬೇಕಿದ್ರೆ ಗಾಳಿ ಎಂಬುದು ತೀಡಿತಂತೆ, ಅದಕ್ಕೆ ಸೋಕಿ ಹೋಯಿತು, ಆಗ ಅದು ಅರಳಿತು. ಒಂದು ಪ್ರೇರಣೆ ಬೇಕು ಅದಕ್ಕೆ ನೋಡಿ. ಹಾಗಾಗಿ ಇಂತಹ ಕಲ್ಪನೆಗಳು ಬೇಕು. ನಾಗಿ ಎನ್ನುವ ಕವನದಲ್ಲಿ ಕುವೆಂಪು ಹೇಳ್ತಾರೆ, ನಿಮಗೆ ಕವನ ಹೇಳಿದಾಗ ಮಾತ್ರ ಅರ್ಥ ಆಗುವಂಥದ್ದು. ಹಸುರು ಬೆಟ್ಟದ ಓರೆಯಲ್ಲಿ ಬೈಗುಗೆಂಪು ಆಡುತ್ತಿತ್ತು. ಈ ಸಂಜೆ, ಬೈಗು ಅಂದರೆ ಸಂಜೆ ಹೊತ್ತಿನ ಕೆಂಪು ಹೇಗಿತ್ತು ಅಂತ ಹೇಳಿದರೆ, ಹಸಿರು ಬೆಟ್ಟದ ಓರೆಯಲ್ಲಿ ಅದರ ಸೈಡಲ್ಲಿ ಬೈಗು ಕೆಂಪು ಆಡುತ್ತದಂತೆ. ಆ ಬಣ್ಣ ನಾವಾದರೆ ಮೂಡುತ್ತಿತ್ತು ಅಂತ ಬರೀತಿದ್ದೆವು, ಕವಿ ಅದನ್ನು ಆಡುತ್ತಿತ್ತು ಅಂತ ಬರೆದಿದ್ದಾರೆ. ಆ ಬಣ್ಣವೇ ಆಡ್ತದೆ. ಗರಿಯ ತೆರದಿ ಬೈಗು ಗಪ್ಪು ಮೆಲ್ಲ ನಿಳಿಯುತ್ತಿತ್ತು. ಗರಿಯ ತೆರದಿ, ಒಂದು ಹಕ್ಕಿಯ ಗರಿ ಇದ್ದ ಅಷ್ಟು ಹಗುರವಾಗಿ ಬೈಗಿನ ಕಪ್ಪು, ಆ ಸಂಜೆಯ ಕಪ್ಪು ಅದು ಮೆಲ್ಲನೆ ಇಳಿದು ಬರ್ತಾ ಇತ್ತಂತೆ. ಕಪ್ಪು ಇಳಿಯುವುದು ನೋಡಿ, ಇದು ಕಲ್ಪನೆ. ಇಂತಹ ಅನನ್ಯವಾಗಿರುವಂಥ ಕಲ್ಪನೆಯ ಶಕ್ತಿ ನಮಗೆ ಬರಲೇಬೇಕು. ಇತರರಿಗೆ ಕಾಣದ ಹಾಗೆ ನಮಗೆ ಕಾಣಬೇಕು, ಆಗ ಮಾತ್ರ ಕವನ ಬರೀಲಿಕ್ಕೆ ಸಾಧ್ಯ. ಇನ್ನೊಂದು 5ನೇ ಅಂಶ ಬರೀರಿ, ಧ್ವನಿಪೂರ್ಣತೆ. ಈ ಓದುವುದಕ್ಕೂ ಅದರ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ. ಈ ಕಾವ್ಯ ಮೀಮಾಂಸಕಾರರಲ್ಲಿ ಧ್ವನ್ಯಾಲೋಕ ಎನ್ನುವಂತಹ ಮೀಮಾಂಸೆಯನ್ನು ಬರೆದಂಥ ಆನಂದವರ್ಧನ ಅಂತ ಇದ್ದಾನೆ. ಅವನು ಧ್ವನಿ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿರುವವ. ಆತ ಹೇಳುವ ಪ್ರಕಾರ ಧ್ವನಿ ಇದ್ದದ್ದು ಮಾತ್ರ ಕಾವ್ಯ ಆಗ್ತದೆ. ಹೇಗಿದೆ ಅಂತ ಹೇಳಿದರೆ ನೋಡಿ, ಧ್ವನಿಪೂರ್ಣತೆ ಎಂಬುದು ನಾವು ಹೇಳ್ತೇವೆ ಆಯ್ತು, ಉಲೈಡೊಂಜಿ ಉಂಡು ಅಂತ ಹೇಳ್ತೇವಲ್ಲ, ಅದು ಸತ್ಯ ಅಲ್ಲ, ಅದರೊಳಗೊಂದು ಸತ್ಯ. ವ್ಯಾಸ ಹೇಳಿದ ಮಾತಿದು. ದೇವರು ಹಾಗೆ, ದೇವರ ವಿಗ್ರಹ ಅಲ್ಲ ಸತ್ಯ, ಅದರ ಒಳಗೇನಿದೆ ಅದು ಸತ್ಯ. ಹಾಗೆ ಈ ಧ್ವನಿಪೂರ್ಣತೆ ಕೂಡ ಕವನದ ಮೇಲಿನ ಅರ್ಥ ಅಲ್ಲ, ಅದು ಒಳನೋಟ, ಒಳಗೆ ಏನೋ ಒಂದು ಹೇಳ್ತದಲ್ಲ, ಅದು
ದಾಟಿಸ್ತದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಕವಿಯ ಕೆಲಸ ಅಲ್ಲ, ಓದುಗರ ಕೆಲಸ. ಒಂದು ಕವನವನ್ನು ಓದುವುದು ದೊಡ್ಡ ಸಿದ್ಧಿ, ಅಷ್ಟು ಸುಲಭ ಅಲ್ಲ. ಕೆಲವು ಕವನಗಳನ್ನು ಓದಿದರೆ ನಿಮಗೆ ಅರ್ಥವೇ ಆಗುವುದಿಲ್ಲ ನೋಡಿ, ಗದ್ಯದ ಹಾಗೆ ಅಲ್ಲದು. ಕಾರಣ, ಓದಬೇಕಿದ್ರೆ ನಮಗಂತಹ ಸಾಮರ್ಥ್ಯ ಬರಬೇಕು. ಓದುವುದಕ್ಕೆ ಕಾವ್ಯಾರ್ಹತೆಗಳಿವೆ, ಅದು ಬರಬೇಕು. ಬರೆಯುವುದಕ್ಕೆ ಮಾತ್ರ ಅಲ್ಲ, ನಿಮಗೆ ಅಂಥ ಸಾಮರ್ಥ್ಯ ಇದ್ದರೆ ಆ ಕವನದ ಒಳಗಿನ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಧ್ವನಿ ಎಂಬುದು ಬೇಕು. ಇವತ್ತಿನ ಅನೇಕ ಕವನಗಳಲ್ಲಿ ಧ್ವನಿಯ ಅಂಶ ಬಹಳ ಕಡಿಮೆ. ನೇರ ಅರ್ಥ, ವಾಚ್ಯ ಅಂತ ಹೇಳ್ತೇವೆ ನಾವು, ಅದಕ್ಕೆ ವಾಚಿಕವಾದದ್ದು. ನೇರ ಅರ್ಥಗಳಿವೆ ಹೊರತು ಅಂತರಾರ್ಥ, ಒಳಗಿನ ಇನ್ನರ್ ಮೀನಿಂಗ್ ಎಂಬುದಿಲ್ಲ. ಇಲ್ಲ, ಅದು ಬೇಕು. ಅದಿದ್ದರೆ ಮಾತ್ರ ಕವನ ಎಂಬುದು ಪರಿಪೂರ್ಣ ಆಗ್ತದೆ. ಉದಾಹರಣೆಗೆ ನೋಡಿ, ಇದು ಛಂದೋಮುಕ್ತವಾದದ್ದು, ಛಂದಸ್ಸಿನಲ್ಲಿಲ್ಲ, ಉದ್ದಕ್ಕೆ ಬರೆದ ಕವನ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವ್ರದ್ದು. ಅದರ ಒಳಗೆ ನಿಮಗೆ ಒಂದು ಧ್ವನಿ ಉಂಟು. ಇದನ್ನು ಕವಿ ನೇರ ಹೇಳುವುದಿಲ್ಲ, ಓದುಗರ ಅರ್ಥ ಮಾಡಿಕೊಳ್ಬೇಕು. ಗುಂಡು ಸೂಜಿ ಎಂಬುದು ಕವನದ ಹೆಸರು. ನೋಡಿ, ಒಬ್ಬ ಆಂಗ್ಲ ಗಾಂಧೀಜಿಯವರಿಗೊಂದು ಲೆಟರ್ ಕೊಡ್ತಾನೆ, ಬೆದರಿಕೆಯ ಪತ್ರ. ಗಾಂಧೀಜಿಯವರು ಅದನ್ನು ಒಂದು ಕ್ಯಾರೆ ಅನ್ನಲಿಲ್ಲ ಎನ್ನುವ ಅರ್ಥದಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ಎಂಬ ಭಾವವನ್ನು ಅದು ಹೇಳ್ತದೆ. ನೋಡಿ, ಆಂಗ್ಲ ಕೊಟ್ಟಂತಹ ಒಂದು ದೇಶದ ಒಡಂಬಡಿಕೆಯ ಪತ್ರ. ಮಾರನೇ ದಿವಸ ಅದೇ ಹೊತ್ತು, ಕೊನೆಯ ಭಾಗ ನಾನು ಹೇಳ್ತಾ ಇದ್ದೇನೆ, ಮಾರನೇ ದಿವಸ ಅದೇ ಹೊತ್ತು ಗಾಂಧೀಜಿ ತಮ್ಮ ಮೂಲೆಯಲ್ಲಿ ಮೇಜಿನ ಮುಂದೆ ಗಾಂಧೀಜಿ ತಮ್ಮ ಮೂಲೆಯಲ್ಲಿ ಮೇಜಿನ ಮುಂದೆ ಕುಳಿತಿಹರು. ಆಂಗ್ಲ ಬಂದನು, ಕುಶಲವನ್ನು ಬಯಸಿ, ನನ್ನ ನೋಟ್ ಓದಿದ್ದೀರಾ ಗಾಂಧೀಜಿ ಎಂದನು. ಇದೊಂದು ಕಥೆಯಾಗಿ ಹೇಳ್ತದೆ, ಆದರೆ ಕವನ ಇದು. ನನ್ನ ನೋಟು ಓದಿದ್ದೀರಾ ಗಾಂಧೀಜಿ ಎಂದನು. ಗಾಂಧೀಜಿ, ಓದಿದೆನು. ಏನು ಅದರಲ್ಲಿ ನಿಮಗೆ? ಆಂಗ್ಲ ಕೇಳುತ್ತಾನೆ, ಏನಾದರೂ ಬೆಲೆಯ ವಸ್ತು ಇದ್ದೀತೋ ಇಕೋ, ಅದನ್ನು ತೆಗೆದಿರಿಸಿಕೊಂಡಿಹೇನು. ಇದು ಯಾರು? ಗಾಂಧೀಜಿ ಹೇಳುವ ಮಾತು. ಇಂತೆಂದವರು ಗಾಂಧೀಜಿ ಮೇಜಿ ಮೇಲಿನ ಪಿನ್ ಕುಶನ್ ಕಡೆಗೆ ಕೈ ಚಾಚಿ ಒಂದು ಹೊಸ ಗುಂಡು ಸೂಜಿಯ ಸೆಳೆದು ಅವನ ಎದುರಿಗೆ ಹಿಡಿದು ಮೆಲ್ಲನೆ ನಕ್ಕರು. ನೋಡಿ, ನಿಮಗೆ ಅದು ಎಲ್ಲಿ ತನಕ ಅಂದರೆ, ಅದನ್ನು ಕೇಳುವಾಗ ಅಂತ ಅನಿಸುವುದಿಲ್ಲ ಅಂತ ಹೇಳಿದರೆ ಅದರ ಒಳಗಿನ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ನಿಮ್ಗೆ ಗೊತ್ತಾಯಿತು? ಎಂತ ಸರ್, ಒಬ್ಬ ಲೆಟರ್ ಕೊಟ್ಟಂತೆ, ನಾವು ಮಾತನಾಡಿಕೊಳ್ಳೋದು, ಎಂಥ ಕವನ ಬರೀತಾರೆ ಅವ್ರಿಗೆ. ಯಾಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರಪ್ಪ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ. ಒಬ್ಬ ಬಂದಂತೆ, ಲೆಟರ್ ಕೊಟ್ಟಂತೆ, ಇವರ ಹತ್ರ ನಿಮಗೆ ಮರುದಿವಸ ಬಂದು ಏನಾದರೂ ಅದರಲ್ಲಿ ಬೆಲೆ ಬಾಳೋದು ಸಿಕ್ಕಿತಂತ ಕೇಳಿದಂತೆ, ಅವರೊಂದು ಗುಂಡು ಸೂಜಿ ತೆಗೆದು ಕೊಟ್ಟರಂತೆ. ಎಂಥ ಕವನ ಸರ್ ಅದು? ನಿಮಗೆ ಬೆಲೆ ಬಾಳುವುದು ಅದರಲ್ಲಿ ಏನಾದರೂ ಸಿಕ್ಕಿತೋ ಅಂತ ಆಂಗ್ಲ ಕೇಳಿದಾಗ ಅದಕ್ಕೆ ಚುಚ್ಚಿದಂಥ ಒಂದು ಗುಂಡು ಸೂಜಿಯನ್ನು ಕೊಟ್ಟ. ಅಂದರೆ ನಿನ್ನ ಪತ್ರ ನನಗೆ ಮತ್ತು ನನ್ನ ದೇಶದವರಿಗೆ ಅದು ಬೆಲೆ ಇಲ್ಲದ್ದು, ಬೆಲೆ ಇರುವುದು ಅದಕ್ಕೆ ಚುಚ್ಚಿದ ಗುಂಡು ಸೂಜಿ ಮಾತ್ರ ಅಂತ. ಬೆಲೆ ಬಾಳುವುದು ಅದೊಂದೇ ಆ ಲೆಟರಲ್ಲಿ ಇದ್ದದ್ದು, ಗುಂಡು ಸೂಜಿ ಮಾತ್ರ. ನೀ ಬರೆದ ಒಕ್ಕಣಿಗೆಯ ಪತ್ರವೂ ಅಲ್ಲ, ಆ ಬೆದರಿಕೆಯೂ ಅಲ್ಲ, ಯಾವುದು ನಿರ್ಲಕ್ಷ್ಯ, ನಗಣ್ಯ, ಅದು ಬೆಲೆ ಇಲ್ಲದ್ದು ಅಂತ ಅರ್ಥ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಕವಿ ನೇರ ಹೇಳುವುದಿಲ್ಲ. ಹಾಗಾಗಿ ಅಂತಹ ಅಂತರ್ನೋಟವನ್ನು ಗುರುತಿಸಿಕೊಳ್ಳುವಂತಹ ಶಕ್ತಿ ನಮಗೆ ಬರಬೇಕು. ಇನ್ನು 6ನೆಯ ಪಾಯಿಂಟ್, ನಾವಿನ್ಯತೆ ಅಂದರೆ ಹೊಸತನ ಅಂತ ಬರ್ಕೊಡಿ. ಇದು ಬಹಳ ಬಹಳ ಮುಖ್ಯ. ಇವತ್ತೇನು ಮಾಡ್ತಾರೆ ಗೊತ್ತಾ, ಅನೇಕರು ಕವನ ಬರೆಯುವಾಗ ಸರ್ ಪಂತೇರು ಒಂದು ಪುಣ್ಯಮೆದ ಬಗ್ಗೆ ಕವನ ಬರೆಯೋಡಿಗೆ, ಒಂದು ಹುಣ್ಣಿಮೆಯ ಬಗ್ಗೆ ಕವನ ಬರೆಯಬೇಕಂತೆ ಅಂತ ಹೇಳಿದಾಗ ನಾವು ಏನು ಮಾಡೋದು ಗೊತ್ತಾ, ನಾವು ಹುಣ್ಣಿಮೆಯ ಬಗ್ಗೆ ಬೇರೆ ಯಾರೆಲ್ಲ ಬರೆದಿದ್ದಾರೆ ಅದನ್ನೆಲ್ಲ ಓದ್ತೇವೆ. ಅದು ಬೇಕು, ಅದು ವ್ಯುತ್ಪತ್ತಿ. ಹುಣ್ಣಿಮೆಯ ಬಗ್ಗೆ ಈ ಹಿಂದಿನ ಕವಿಗಳು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಓದಬೇಕು. ಅದು ನಿನ್ನ ಆಸಕ್ತಿಯನ್ನು ತೋರಿಸ್ತದೆ. ಓದಬೇಕು ಸರಿ, ಆದರೆ ಅದರ ಸಾಲನ್ನು ನಾವು ಬಳಸಿಕೊಡಬಾರದು, ಅದು ಕೃತಿಚೌರ್ಯ ಆಗ್ತದೆ, ಅಪರಾಧ. ನಾವು ಅದನ್ನು ಓದಿದ ಭರಕ್ಕೆ, ರಭಸಕ್ಕೆ, ಆವೇಶಕ್ಕೆ ಅದರ ಶಬ್ದಗಳು, ಅದರ ಸಾಲುಗಳು ನಮ್ಮೊಳಗೆ ಬಂದು ಹೋಗ್ತದೆ, ಅದು ಬಾರದು. ಅದಕ್ಕೆ ನಾನು ಹೇಳಿದ್ದು ಹೊಸತನ ಎಂಬುದು ಬೇಕು. ವಸ್ತು ವಿಷಯ ಹಳೆಯದಾದರೂ ಸೃಷ್ಟಿ ಎಂಬುದು ಹೊಸತಾಗಿರಬೇಕು, ಭಿನ್ನವಾಗಿರಬೇಕು. ನನ್ನ ಪ್ರಕಾರ ಇವತ್ತು ಮಕ್ಕಳಿಂದ ತೊಡಗಿ ಹಿರಿಯರ ತನಕ ಅತೀ ಹೆಚ್ಚು ಬಳಕೆಯಾದ ಕೆಲವು ಕವನಗಳ ಶೀರ್ಷಿಕೆ ನೋಡಿ. ತಾಯಿ, ಶಾಲೆಯ ಮಕ್ಕಳು ಇದರ ಬಗ್ಗೆ ಎಲ್ಲ ಬರೀತಾರೆ, ನಿಮ್ಮ ಮ್ಯಾಗಝೀನ್ಗಳಲ್ಲಿ ಕೂಡ, ಶಾಲೆಯ ಸ್ಮರಣ ಸಂಚಿಕೆಗಳಲ್ಲಿ. ತಾಯಿ, ಚಂದ್ರ, ಬೆಳದಿಂಗಳು, ಸೂರ್ಯೋದಯ. ಅಯ್ಯೋ, ಸೂರ್ಯೋದಯದ ಬಗ್ಗೆ ಒಂದು ಕನ್ನಡದಲ್ಲಿ ಎಷ್ಟು ಕವನಗಳಿವೆ ಅಂತ ಹೇಳಿದರೆ ಈಗಲೂ ಬರೀತಾ ಇದ್ದಾರೆ, ಅಷ್ಟು ಅದ್ಭುತ. ಸೂರ್ಯಾಸ್ತ, ದೀಪಾವಳಿ, ಮಳೆ, ಬಿಸಿಲು,
ದೇವತೆಗಳು, ಭಕ್ತಿಗೀತೆಗಳೆಲ್ಲ ಸಾಲಿಗೆ ಸೇರ್ತದೆ, ಹುಣ್ಣಿಮೆ, ಇವೆಲ್ಲವೂ ಬೇಕಾದಷ್ಟು ಸಲ ಬರೆದಾಗಿದೆ, ಇನ್ನೇನು ಉಳಿದಿಲ್ಲ ಎನ್ನುವಷ್ಟು ಬರೆದಾಗಿದೆ. ಆದರೂ ಒಬ್ಬ ಸೃಜನಶೀಲ ಕವಿ ಇದೇ ನಾನು ಹೇಳಿದ ಶೀರ್ಷಿಕೆಯಲ್ಲಿ ಹೊಸತಾಗಿರೋ ಒಂದು ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ. ಅವರಲ್ಲಿ ಅಂಥ ಸಾಮರ್ಥ್ಯ ಬೇಕು. ಉದಾಹರಣೆಗೆ ನೋಡಿ, ಒಂದೇ ವಸ್ತು ಇಟ್ಟುಕೊಂಡು ಬೇರೆ ಬೇರೆ ಕಲ್ಪನೆಗಳು ಹೇಗೆ ಆಗ್ತದೆ ನೋಡಿ. ಹುಣ್ಣಿಮೆಯನ್ನು ತೆಕ್ಕೊಳ್ಳುವ. ಹುಣ್ಣಿಮೆಯನ್ನು ಕುವೆಂಪು ಹೇಗೆ ಹೇಳ್ತಾರೆ ನೋಡಿ. ಓ ನೋಡದು ರಂಜಿಸುತ್ತಿದೆ ರಂಜನೀಯ ಕೈದೀಪ, ನೀಲದಿಯಲಿ ತೇಲುತಿಹ ಜ್ಯೋತಿಯ ಸ್ವರ್ದೀಪ, ತೆಳುತೆಳ್ಳನೆ ಬೆಳುಬೆಳ್ಳನೆ ಮುಗಿಲುಣ್ಣೆಯ ರಾಶಿ, ಹೊಂಜೊನ್ನದಿ ಮಿಂದಂತಿದೆ ಜೇನ್ಮಳೆಯನ್ನು ಸೂಸಿ. ಪ್ರಾಸ ಲಯ ಎಷ್ಟು ಚಂದ ನೋಡಿ. ರಜನಿಯ ಕೈದೀಪ ಅಂತೆ. ರಜನಿ ಅಂದರೆ ರಾತ್ರಿ ದೇವತೆಗೆ ರಜನಿ ಅಂತ ಹೆಸರು. ಅವಳು ಕೈಯಲ್ಲಿ ಹಿಡಿದಿರುವಂಥ ದೀಪ, ಕೈದೀಪ, ಕೈಸಾನಾದಿಗೆ. ಈ ಕೈಯಲ್ಲಿ ಇಡುವಂಥ ತೂಗು ದೀಪ ಅಂತ ಯಾವುದು? ಚಂದ್ರ. ಎಂಥ ಕಲ್ಪನೆ ನೋಡಿ. ಅದು ರಜನಿಯ ಕೈದೀಪ, ಮುಗಿಲಿನ ಉಣ್ಣೆಯ ರಾಶಿ, ಉಣ್ಣೆ, ಅಷ್ಟು ಉಣ್ಣೆಗಳ ರಾಶಿ. ಮುಗಿಲೆಂಬುದು ಉಣ್ಣೆಯಾಗಿ ಕವಿಗೆ ಕಾಣ್ತದೆ. ಇದು ನೋಡಿ, ಅದೇ ಕಾಲದಲ್ಲಿರುವಂತಹ ಕುವೆಂಪು ಹೇಳ್ತಾರೆ. ಅದನ್ನೇ ಬೇಂದ್ರವರು ಬೇರೆ ಹೇಳ್ತಾರೆ ನೋಡಿ. SP ಪರಮೇಶ್ವರ ಭಟ್ರು ಒಂದು ಕಡೆ ಹೇಳ್ತಾರೆ, ನೋಡು ಹುಣ್ಣಿಮೆ ಚಂದಿರಂ ಪರಮ ಸುಂದರಂ, ಮೂಡಿ ಮೇಲೆ ಬಂದಿಹಂ ಚಂದದಿಂದಿಹಂ. ಅದೇ ಹುಣ್ಣಿಮೆನು ಯಾವುದಾದ್ರೂ ಶಬ್ದ ಭಾವನೆ ಕಾಪಿ ಆಯಿತು, ಇದರಲ್ಲಿ ನಕಲಾಗಲಿಲ್ಲ. ಅವರಿಗೆ ಪಾಪ, ಅವರಿಗೆ ಕುವೆಂಪುನ ಕವನ ಗೊತ್ತೇ ಇರಲಿಲ್ಲವೇನ ಸರ್, ಮತ್ತೆ ಹೇಗೆ ಕಾಪಿ ಮಾಡ್ತಾರೆ ಅಂತ ನಾವು ಹೇಳುವಾಗಿಲ್ಲ. ಅವರು ಬಹಳ ಅಧ್ಯಯನಶೀಲವಾಗಿರುವಂಥ ವಿದ್ವತ್ ಕವಿ SP ಪರಮೇಶ್ವರ ಭಟ್ರು. ಓದಿದ್ದಾರೆ, ಆದರೂ ನೋಡಿ ಭಾವವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅದರ ಯಥಾವತ್ತು ನಕಲಲ್ಲ, ಮಕ್ಕಿ ಅಲ್ಲ ಅದು. ಅಮೃತ ಸೋಮೇಶ್ವರ ನೋಡಿ, ನಮ್ಮ ಪಕ್ಕದ ಕವಿ, ಅವರು ಅದೇ ಹುಣ್ಣಿಮೆಯನ್ನು ಸೋಮೇಶ್ವರದ ರುದ್ರಪಾದೆಯ ಮೇಲೆ ಕೂತು ನೋಡಿದರೆ ಹೇಗಿರ್ತದೆ ಅಂತ ತುಳುವಿನಲ್ಲಿ ಬರೀತಾರೆ. ಮೂಡಾಯಿ ಗಾಳಿ ಬೀಜುಂಡು, ಅದನ್ನು ಕನ್ನಡದಲ್ಲಿ ಮೂಡಾಯಿ ಗಾಳಿ ಬೀಸುತ್ತಿದೆ, ಅಗೋ ಪಡುವಣಗಡಲಲ್ಲಿ ಹೊತ್ತುಗಳೆಯುತ್ತಿದೆ, ಹುಣ್ಣಿಮೆ ಚಂದ್ರನ ಚೆಲುವು ನೋಡು ನೋಡು ಗಣ್ಣಿಗೆ ಬೀಸಿದೆ ಮಾಯದ ಉರುಳು. ಯಾವುದಾದ್ರೂ ಕಾಪಿ ಆಯ್ತಾ? ವಸ್ತು ವಿಷಯ ಹಳೆಯದಾದರೂ ಬಳಕೆ ಆದರೂ ಕೂಡ ಸೃಷ್ಟಿ ಎಂಬುದು ಹೊಸತಾಗಿರಬೇಕು ಎಂಬುದಕ್ಕೆ ಇದನ್ನು ನಾನು ಹೇಳಿದೆ. 7ನೇ ಪಾಯಿಂಟ್ ಅನನ್ಯತೆ. ಬರೀರಿ, ಅನನ್ಯತೆ ಅಂತ ಹೇಳಿದರೆ ಇತರರಿಗಿಂತ ಭಿನ್ನ. ನಾನು ಈಗಾಗಲೇ ಇದನ್ನು ಹೇಳಿದ್ದೇನೆ. ಯಾರು ಹೇಳದ್ದನ್ನು, ಯಾರು ಕಲ್ಪಿಸದ್ದನ್ನು, ಯಾರು ಬರೆಯದ್ದನ್ನು ನಿಮ್ಮ ಕವನ ಹೇಳಬೇಕು. ಅಂದರೆ ಕವಿ ದೃಷ್ಟಿಗೆ ಎಲ್ಲವೂ ಹೊಸತು ಕಾಣಬೇಕು, ಎಲ್ಲವೂ ವಿಶೇಷ ಕಾಣಬೇಕು. ವಿಶೇಷ ಮಾತ್ರ, ಕೆಲವೊಮ್ಮೆ ವಿಚಿತ್ರವೂ ಕಾಣ್ಬೋದು, ಯಾರಿಗೆ ಕಾಣೋದಕ್ಕಿಂತ ವಿಚಿತ್ರವಾಗಿಯೂ ಕಾಣ್ಬೋದು. ಅದು ಕವಿಯ ಕಲ್ಪನೆ. ಈ ಕಾವ್ಯ ರಚನೆ ಎನ್ನುವುದು ಸಿದ್ಧಿ ಎನ್ನುವುದನ್ನು ನಾನು ಹೇಳಿದೆ. ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಬರ್ಕೊಳ್ಳಿ. ಕವಿತೆ ಎಂಬುದು ಒಂದು ಹೊಸ ಜನ್ಮ. ಇದೆಲ್ಲ ಪಾಯಿಂಟ್ ನಿಮಗೆ ಒಂದು ನೆನಪಿಗೋಸ್ಕರ. ಕವಿತೆ ಎಂಬುದು ಒಂದು ಹೊಸ ಜನ್ಮ. ನಾನು ಈಗಾಗಲೇ ಹೇಳಿದ ಹಾಗೆ, ಒಂದು ತಾಯಿ ಶಿಶುವಿಗೆ ಜನ್ಮ ಕೊಟ್ಟಾಗ ಅದನ್ನು ಪ್ರಸವ ವೇದನೆಗೆ ಅನೇಕ ಕವಿಗಳು ಹೋಲಿಸಿದ್ದಾರೆ ಕವನದ ಸೃಷ್ಟಿಯನ್ನು. ಕವಿತಾ ಕೌಶಲ್ಯ ಅಥವಾ ಕಲ್ಪನಾ ಜ್ಞಾನ ಎಂಬುದು ಅದು ನಿಮ್ಮೊಳಗೆ ಬರಬೇಕಾಗಿರುವಂತಹ ಭಾವ. ಇನ್ನೊಂದು ಪಾಯಿಂಟ್ 9ನೇದು ಸಾರ್ವಕಾಲಿಕತೆ. ಅಂದರೆ ನಿಮ್ಮ ಕವನ ನಿನ್ನೆಗೂ ಸತ್ಯ ಆಗಿರಬೇಕು, ಇವತ್ತಿಗೂ ಸತ್ಯ ಆಗಿರಬೇಕು, ನಾಳೆಗೂ ಸತ್ಯ ಆಗಿರಬೇಕು. ಭೂತ, ವರ್ತಮಾನ, ಭವಿಷ್ಯತ್ತಿಗೆ ಸಾರ್ವಕಾಲಿಕವಾಗಿ ಸತ್ಯವಾಗಿರುವಂಥ ಕವನವನ್ನು ಬರೆಯಬೇಕು. ಅಲ್ಲ ಸರ್, ನಾನೀಗ ಕೊರೋನಾದ ಬಗ್ಗೆ ಕವನ ಬರೀತೇನೆ ಸರ್, ಅಕಸ್ಮಾತಾಗಿ ಇನ್ನೊಂದು 10 ವರ್ಷದ ನಂತರ ಕೊರೋನಾ ಹೋದರೆ ಅದು ಸುಳ್ಳಾಗುವುದಿಲ್ವಾ? ಮತ್ತು ನಿಮ್ಮ ಸಾರ್ವಕಾಲಿಕತೆಯನ್ನು ನಾವು ಪಾಲಿಸುವುದು ಹೇಗೆ ಅಂತ ನೀವು ಕೇಳಿದರೆ, ನಿಮ್ಮ ಕವನ ಈ ಕಾಲದ ಒಂದು ವಿಷಯ ವಸ್ತುವನ್ನು, ಒಂದು ಸಮಸ್ಯೆಯನ್ನು ಹೇಳುವುದಾದರೂ ಕೂಡ ಅದು ಆ ಕಾಲಕ್ಕೂ ಸತ್ಯವಾಗಬಲ್ಲಂತಹ ಭಾವದಲ್ಲಿ ಇರಬೇಕು. ನೋಡಿ, ಜೀವಂತವಾಗಿರುವ ವ್ಯಕ್ತಿಗಳನ್ನು ನೋಡಿ ಬರೆದ ಅನೇಕ ಕವನಗಳು ಉಂಟು, ಅಭಿನಂದನಾ ಕೃತಿಗಳು, ಅವರನ್ನು ಮೆಚ್ಚಿ ಬರೆದ ಕವನಗಳು. ಇವತ್ತಿಗೂ ಅದನ್ನು ನಾವು ಅಧ್ಯಯನ ಮಾಡಿದೆ. ಗಾಂಧಿಯ ಬಗ್ಗೆ ಎಷ್ಟು ಕವನಗಳುಂಟು, ನಾವೀಗ ಒಂದು ನೋಡಿದ್ದೇವೆ ನೋಡಿ. ಗಾಂಧಿ ಆ ಕಾಲದಲ್ಲಿದ್ದರು, ಈ ಕಾಲದಲ್ಲಿ ಇಲ್ಲ. ಆದರೂ ಆ ಕವನದ ಭಾವ ನೋಡಿ, ಚಿರನೂತನ, ನಿತ್ಯ ನೂತನ, ಹೌದಲ್ಲ? ಅಂತಹ ಯಾವತ್ತಿಗೂ ನೂತನವಾಗಿರುವಂತಹ ಭಾವನೆಗಳನ್ನು ಇಟ್ಟುಕೊಳ್ಬೇಕು. ಇದರ ಬಗ್ಗೆ ಸಾಕಷ್ಟು ಮಾತಾಡಿಕೊಳ್ಬೋದು, ಈಗಿಷ್ಟು ಸಾಕು. ಒಂದು ಕವನಕ್ಕೆ ಬೇಕಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ 10ನೇದು
ಪರಿಪಕ್ವತೆ. ನಾನು ಬೇಕಂತಲೇ ಅದರ ಶಿಷ್ಟ ಭಾಷೆಗಳನ್ನೇ ಬಳಸ್ತಾ ಇದ್ದೇನೆ. ಪರಿಪಕ್ವತೆ ಅಂದರೆ ಒಂದು ಕವನ ಎಂಬುದು ತಕ್ಷಣದ ಸೃಷ್ಟಿಯಲ್ಲ. ಅದು ಒಂದು ಕಾಯಿ ಹಣ್ಣಾದ ಹಾಗೆ. ಎಲ್ಲಾದರೂ ಕಾಯಿ ಒಮ್ಮೆಲೆ ಹಣ್ಣಾಗ್ತದೆ. ನೀವೇನಾದ್ರು ಕಾಯಿ ರಪ್ಪ ಹಣ್ಣಾಗಬೇಕಿದ್ರೆ, ಕಾಯಿ ಕೂಡ ಹಣ್ಣಾಗಬೇಕಿದ್ರೆ ನೀವು ಇಂಜೆಕ್ಟ್ ಮಾಡಬೇಕು ಅದಕ್ಕೆ. ಈಗೆಲ್ಲ ಬರೋ ಮಾವಿನ ಹಣ್ಣು, ಸೇಬು, ಮೂಸಂಬಿ ಎಲ್ಲ ಹಾಗೆ ಅಲ್ಲ. ನೋಡಿ ಹೊರಗೆ ಎಷ್ಟು ಚಂದ, ಎಂಥ ಬಣ್ಣ. ಇವತ್ತಿನ ಕವನವು ಹಾಗೆ, ಎಂಥ ಬಣ್ಣ ಎಂಥ ಬಣ್ಣ. ಅದನ್ನು ಬೇಕಿದ್ರೆ ನಾವು ಇಂಥ ಸಭೆ ಸಮಾರಂಭಗಳಲ್ಲಿ ವೇದಿಕೆಯಲ್ಲೆಲ್ಲ ಕೊಡ್ಬೋದು. ಆ ಮೂಸಂಬಿ, ಆ್ಯಪಲ್ಗಳನ್ನೆಲ್ಲ ಕೊಡ್ಬೋದು, ಸೇಬು ಹಣ್ಣನ್ನೆಲ್ಲ. ನೋಡೋದಕ್ಕೆ ಭಾಳ ಚಂದ. ಕವನಗಳು ಕೂಡ ಭಾಳ ಚಂದ. ಅವರಿಗೆ ಮಾನ್ಯತೆ, ಪ್ರಶಸ್ತಿ ಎಲ್ಲಿ ತನಕ ಅಂದರೆ ಕವನ ಬರೆದ ಡಾಕ್ಟರೇಟ್ ಕೂಡ ಕೆಲವು ಕಡೆಗೆ ಸಿಕ್ಕಿದ್ದಿದೆ. ಓಕೆ, ಎಲ್ಲ ಸಿಗ್ತದೆ. ಆದರೆ ಅದನ್ನೊಂದು ಈಗ ತುಂಡು ಮಾಡಿದರ ರಸವನ್ನು ಸವಿದಾಗ ಗೊತ್ತಾಗ್ತದೆ ಇದು ನಿಜವಾಗಿ ಹಣ್ಣಾಗಿದೆಯಾ ಅಂತ. ಆಗ ಸಿಕ್ಕಿದ ಫಲಕಗಳೆಲ್ಲ ವೇಸ್ಟ್ ಅಂತ ಗೊತ್ತಾಗೋದು. ಅಂದರೆ ಒಳಗಿನ ರಸ ಅಗತ್ಯವಾಗಿ ಬೇಕು ಅದಕ್ಕೆ. ಅದು ಒಂದು ಕಾಯಿ ನಿಜವಾಗಿ ನ್ಯಾಚುರಲ್ ಆಗಿ ಹಣ್ಣಾಗಬೇಕು, ಒರಿಜಿನಲ್ ಆಗಿರುವಂಥ ಟೇಸ್ಟ್ ಬೇಕು ಅದಕ್ಕೆ. ಅದು ಸಹಜವಾಗಿ ಹಣ್ಣಾಗುವಂಥದ್ದಾಗಬೇಕು, ತಕ್ಷಣಕ್ಕೆ ಬಯಸುವಂಥದ್ದಲ್ಲ. ಒಂದು ಕವನ ರಚನೆ ಆದ ನಂತರ ಕೂಡ ನನ್ನ ಗುರುಗಳಾದ ಅಮೃತ ಸೋಮೇಶ್ವರ ಹೇಳ್ತಾರೆ, ಅದಕ್ಕೆ ಆಗಾಗ ಟ್ರೀಟ್ಮೆಂಟ್ ಕೊಡು ಅಂತ. ಚಿಕಿತ್ಸೆ ಕೊಡಬೇಕು, ಚಿಕಿತ್ಸೆ. ನಿಮಗದು ಅದ್ಭುತವಾಗಿ ಕಾಣಬೇಕು. ನೋಡಿ, ನಾನು PUC ಕಲಿಯುವಾಗ ನನ್ನದೊಂದು ಕವನ ಸಂಕಲನ ಬಿಡುಗಡೆ ಆಗಿತ್ತು. ನನ್ನ ಪ್ರಥಮ ಕವನ ಸಂಕಲನ ಅರುಣೋದಯ ಅಂತ. ಇವತ್ತು ನಾನು ಆ ಕವನ ಸಂಕಲನ ಎಲ್ಲಿಗೂ ಯಾರೆದುರು ಅದನ್ನು ತರುವುದೇ ಇಲ್ಲ. ಏಕೆ ಗೊತ್ತಾ? ಆ ನಮೂನೆ ಬರೆತಾರ ಸರಿ ಅಂತ ನೀವು ಕೇಳಬೇಡಿ. ಆ ನಮೂನೆ ಬರುತ್ತೆ ಅಂತ ನನಗನಿಸ್ಬೇಕು, ನಿಮಗಲ್ಲ. ನಿಮ್ಮ 5 ವರ್ಷದ ಹಿಂದಿನ ಕವನ ಈಗಲೂ ನೋಡುವಾಗ ಆಗ್ಬೋದು ಮಾರ, ಆ ಕಾಲದಲ್ಲಿ ನಾನು ಎಷ್ಟು ಚಂದ ಬರೆದಿದ್ದೇನಂತ ಅನಿಸಿದರೆ ನೀವು ಬೆಳೆಯಲೇ ಇಲ್ಲ ಅಂತ ಅರ್ಥ. ಆಗಿನ ಕವನ ಈಗ ಎಂಥದ್ದು ಮಾರ್ರೆ ಬರೆದಿದ್ದು, ಇದಕ್ಕೆ ಇದನ್ನು ಹೀಗೆ ಮಾಡ್ಬೋದು ಇತ್ತಲ್ಲ ಅಂತ ಈಗ ಅನಿಸ್ಬೇಕು. ಅಂದರೆ ನೀವು ಅಷ್ಟು ಬೆಳೆದಿದ್ದೀರ ಅಂತ ಅರ್ಥ. ಹಳೆಯದ್ದೆಲ್ಲವೂ ಈಗವೂ ಸೊಗೈಸಿಯೇ ಕಾಣುವುದಾದರೆ ನೀವು ಅದೇ ಮಟ್ಟದಲ್ಲಿ, ಅದೇ ಲೆವೆಲಲ್ಲಿ ಇದ್ದೀರಂತ ಅರ್ಥ. ನೀವು SSLCಯಲ್ಲಿ ಆಲೋಚನೆ ಮಾಡೋದೇ PUCಯಲ್ಲಿ ಆಗಬಾರ್ದು. ಅಲ್ಲಿ ಬೆಳೆಬೇಕು, ಮನಸ್ಥಿತಿ, ಮನೋಧರ್ಮಗಳು, ಆಲೋಚನಾ ಕ್ರಮಗಳು ಬೆಳೆಬೇಕು. ಆಗ ಮಾತ್ರ ಬೆಳವಣಿಗೆ. ಹಾಗಾಗಿ ಅಂತಹ ಪಕ್ವತೆ ನಿಮ್ಮಲ್ಲಿ ಬರಬೇಕಿದ್ರೆ ನೀವು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇರಬೇಕು. ಆ ಕವನಗಳನ್ನು ಮತ್ತೆ ಮತ್ತೆ ಚಂದ ಚಂದ, ಇದಕ್ಕಿಂತಲೂ ಇದು ಚಂದ, ಇದಕ್ಕಿಂತಲೂ ಈ ಅತೃಪ್ತಿ ಬೇಕು, ಅದರಲ್ಲಿ ಅತೃಪ್ತಿ ಆಗಿದ್ದರೆ ಮಾತ್ರ ಅದರಲ್ಲಿ ಒಳ್ಳೆಯ ಒಂದು ಅಂಶವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆಯದಾಗಿ ಕವನಕ್ಕೆ ಒಂದು ಒಳ್ಳೆಯ ಪ್ರಾರಂಭ ಮತ್ತು ಒಳ್ಳೆಯ ಅಂತ್ಯ ಬರೀರಿ. ಕುತೂಹಲಕಾರಿ ಪ್ರಾರಂಭ ಮತ್ತು ಅಂತ್ಯ. ಕುತೂಹಲಕಾರಿ ಪ್ರಾರಂಭ ಮತ್ತು ಅಂತ್ಯ. ಓದುವಾಗಲೇ ನೋಡಿ, ಕೆಲವು ಕವನಗಳು ದಿಢೀರ್ ಆರಂಭ ಆಗ್ತದೆ. ಅದೊಂದು ಚಾಕಚಕ್ಯತೆ. ಅದು ದಿಢೀರ್ ಆರಂಭ ಆಗ್ತದೆ ಎಲ್ಲೋ ಒಂದು ಮಧ್ಯದಲ್ಲಿ. ಅದಕ್ಕೆ ಪೂರ್ವಪರ ಎಲ್ಲ ಆನಂತರ ಹೇಳಬೇಕಷ್ಟೇ. ಅನೇಕ ಈ ಮಾಸ್ತಿಯವರ ಕಥೆಗಳನ್ನೆಲ್ಲ ಓದಿದರೆ ಹಾಗೆ ಎಲ್ಲೋ ಒಂದು ಪ್ರಾರಂಭ ಆಗಿ ಅದು ಆನಂತರ ಅದರ ಪೂರ್ವಪರಗಳನ್ನೆಲ್ಲ ಹೇಳುವಂಥದ್ದು, ಅದು ಎಲ್ಲಿ, ಯಾರು, ಹೇಗೆ ಅಂತ. ಹಾಗೆ ಕವನ ಕೂಡ ಹಾಗೆ ದಿಢೀರ್ ಆರಂಭ ಆದರೂ, ಭಾಳ ಸೂಕ್ಷ್ಮ ಮತಿಯನ್ನಿಟ್ಟುಕೊಂಡು ಆರಂಭ ಆದರೂ ಕೂಡ ಅಲ್ಲಿ ಒಂದು ಕುತೂಹಲದ ಆರಂಭ ಬೇಕು. ಒಂದು ಏನೋ ಒಂದು ಸಂದೇಶವನ್ನು, ಏನೋ ಒಂದು ಭಾವನೆಯನ್ನು ದಾಟಿಸಿದಂತಹ ಅಂತ್ಯ ಬೇಕು. ಅದರ ತತ್ವಗಳಿರುವುದು ಕೊನೆಯಲ್ಲಿ. ಹಾಗಾಗಿ ಕೊನೆ ಕೂಡ ಬಹಳ ಮುಖ್ಯ. ನೀವು ಕೊನೆ ಎಲ್ಲ ಕವನಗಳು ಸಂದೇಶಗಳು, ಇವತ್ತು ಟೀಚರ್ನವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ಕವನದಲ್ಲಿ ಒಂದು ಸಂದೇಶ ಬೇಕು ಅಂತ. ನಾನು ಅದನ್ನು ನಿರೀಕ್ಷೆ ಮಾಡೋದಿಲ್ಲ. ಎಲ್ಲ ಕವನಗಳು ಸಂದೇಶಕಾರಿಯಾಗಿ ಇರಬೇಕಂತ ಏನಿಲ್ಲ, ಸಂದೇಶವನ್ನು ದಾಟಿಸಬೇಕಂತಿಲ್ಲ, ಭಾವನೆಯನ್ನು ದಾಟಿಸಿದರೆ ಸಾಕು. ಎಲ್ಲೋ ಕೊನೆಯಲ್ಲಿ ದೇಶದ ಎಲ್ಲ ಒಂದಾಗೋಣ, ಧರ್ಮಭೇದ ಬರೆಯೋಣ ಅಂತೆಲ್ಲ ಹೇಳಬೇಕಂತಿಲ್ಲ. ಸ್ವಾತಂತ್ರ್ಯಕ್ಕೆ ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅಂತ ಸಿದ್ಧಲಿಂಗಯ್ಯವರು ಬರೆದದ್ದು, ಅಲ್ಲಿ ನಿಮಗೆ ನಾವೆಲ್ಲ ಒಂದಾಗೋಣ ಅಂತ ಏನು ಆಶೆ ಇಲ್ಲ. ಇದ್ದ ವಾಸ್ತವ ಸ್ಥಿತಿಯನ್ನು ಇದ್ದ ಹಾಗೆ ಹೇಳ್ಬೋದು. ನೋಡಿ, ನಿಮಗೆ ಎಷ್ಟು ಒಳ್ಳೆಯ ಒಂದು ವಿಷಯವನ್ನು ಹೇಳ್ತೇನೆ. ನಾಳೆದು 15ಕ್ಕೆ ಸ್ವಾತಂತ್ರ್ಯ. ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ವೀಕೆಂಡ್ ಲಾಕ್ಡೌನ್ ಉಂಟು, ಹೌದಾ? ಶನಿವಾರ ಲಾಕ್ಡೌನು, ಆದಿತ್ಯವಾರದ ಬಗ್ಗೆ ಇನ್ನೂ ಗೊತ್ತಾಗಬೇಕಷ್ಟೆ. ನ್ಯಾಯವಾಗಿ ನೋಡಿದರೆ ಲಾಕ್ಡೌನ್ ಎಂಬುದು ಸ್ವಾತಂತ್ರ್ಯ ಅಲ್ಲ. ಲಾಕ್ಡೌನ್ ಎಂಬುದರಲ್ಲಿ ಬಂದಿಯಾಗಿ ಈ ವರ್ಷದ ಸ್ವಾತಂತ್ರ್ಯ. ಎಂಥ ವಿಚಿತ್ರ ಕಲ್ಪನೆ ನೋಡಿ. ಅದು ನಿಮಗೆ ಒಳ್ಳೆ ಕವನಕ್ಕೆ ವಸ್ತು. ಇದು ಬಂದಿಯಾಗಿ ಸ್ವಾತಂತ್ರ್ಯ ಏನು ಬಂಧನದಿಂದ ಮುಕ್ತತೆ ಅಂತಲ್ಲ ಅರ್ಥ, ಬಿಡುಗಡೆ. ಅದು ಈ ಮತ್ತೆ ಬಂಧನಕ್ಕೊಳಗಾಗಿ, ಅಂದರೆ ಕಾಲಕ್ಕೆ ಬಂದಂತಹ ಒಂದು ವ್ಯಾಧಿಯಿಂದಾಗಿ ಬಂಧನಕ್ಕೆ ಒಳಗಾಗಿ ಈ ವರ್ಷದ ಸ್ವಾತಂತ್ರ್ಯವನ್ನು ಹೇಗೆ ನೋಡ್ಬೋದು? ಎಷ್ಟು ಅದ್ಭುತವಾದ ಕಲ್ಪನೆ ನೋಡಿ. ಇದು ಈ ಕಾಲದಿಂದ ಹೆಕ್ಕಿದ ವಸ್ತು ನೋಡಿ. ಕೊರೋನಾ, ಎಷ್ಟು ಅದ್ಭುತವಾಗಿ ಕೊರೋನಾದ ಬಗ್ಗೆ ಬರೆಯಬಹುದು. ಇಂತಹ ಆಲೋಚನಾ ಕ್ರಮಗಳು ಬೇಕು. ಹಾಗಾಗಿ ಅಂತ್ಯ ಮತ್ತು ಪ್ರಾರಂಭ ಬಹಳ ಕುತೂಹಲಕಾರಿ.